ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ನಾವು ಈ ಶ್ಲೋಕದಿಂದ ನಿನ್ನೆ 6ನೇ ಶ್ಲೋಕ ನೋಡಿದ್ದೇವೆ. 2 ಶ್ಲೋಕ ಉಂಟು. ಅದು ಮೊದಲನೇ 2 ಪ್ರಶ್ನೆಗೆ ಉತ್ತರ. ಯಾವುದಂದ್ರೆ, ಸಾಮಾನ್ಯವಾಗಿ ಜನರಿಗೆ ಅತ್ಯಂತ ಶ್ರೇಯಸ್ಸು ಯಾವುದು, ಎಲ್ಲಾ ಧರ್ಮ ಗ್ರಂಥಗಳ ಸಾರ ಏನು. 6ನೇ ಶ್ಲೋಕ ನಾನು ನಿನ್ನೆ ಎಲ್ಲರ ಹತ್ರ ಕಲ್ತುಕೊಂಡು ಬರ್ಲಿಕ್ಕೆ ಹೇಳಿದ್ದೇನೆ. ಯಾರೆಲ್ಲ ಕಲ್ತುಕೊಂಡು ಬಂದಿದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಯಾರೆಲ್ಲ ಶ್ಲೋಕ ಕಲ್ತಿದ್ದೀರಾ, ನಾನು ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ಸವೈ ಪುಂಸಾ ಪರೋ ಧರ್ಮ. ಪುಷ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ ಕಲ್ತಿದ್ದೀರಾ ಮಾತಾಜಿ? ಹರೇ ಕೃಷ್ಣ. ಈಗ ನೋಡಿ ಮಾತಾಜಿ, ಅನ್ಮ್ಯೂಟ್. ಓಕೆ, ನಾನು ಲಾಸ್ಟಿಗೆ ಕೇಳ್ತೇನೆ ಹಾಗಾದ್ರೆ. ಓಕೆ, ನಾವ್ ಇಲ್ಲಿಂದ ಕ್ಲಾಸ್ ಸ್ಟಾರ್ಟ್ ಮಾಡುವ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಸು ವೈರಾಗ್ಯಂ ಜ್ಞಾನಂ ಚ ಯದ ಹೈತುಕಂ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಸು ವೈರಾಗ್ಯಂ ಜ್ಞಾನಂ ಚ ಯದ ಹೈತುಕಂ. ಎಲ್ಲರೂ ಶ್ಲೋಕ ಹೇಳಿ, ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ವಾಸುದೇವೇ ಭಗವತಿ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತಃ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದ ಹೈತುಕಂ. ವಾಸುದೇವೆ ಶ್ರೀಕೃಷ್ಣನಿಗೆ, ಭಗವತಿ ದೇವೋತ್ತಮ ಪುರುಷನಿಗೆ, ಭಕ್ತಿ ಯೋಗ ಭಕ್ತಿ ಸೇವೆಯ ಸಂಪರ್ಕ, ಪ್ರಯೋಜಿತ ಅನ್ವಯಿಸಿದ, ಜನಯತಿ ಉಂಟು ಮಾಡುತ್ತದೆ, ಆಶು ಶೀಘ್ರವಾಗಿ, ವೈರಾಗ್ಯಂ ಅನಾಸಕ್ತಿಯನ್ನು, ಜ್ಞಾನಂ ಅರಿವನ್ನು, ಚ ಮತ್ತು ಯತ್ ಯಾವುದೋ ಅದು, ಅಹೈತುಕಂ ಕಾರಣಾರಹಿತವಾದ. ಈ ಶ್ಲೋಕದಲ್ಲಿ ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣಾರಹಿತ ಜ್ಞಾನವನ್ನು, ಈ ಸಂಸಾರದಲ್ಲಿ ವಿರಕ್ತಿಯನ್ನು ಪಡೆಯುವರು. ಓಕೆ ನೋಡಿ, ಆಶು. ಓಕೆ, ಆಶು ಅಂದ್ರೆ ಶೀಘ್ರವಾಗಿ. ಯಾರು ಭಗವಂತನಿಗೆ ಭಕ್ತಿ ಸೇವೆಯನ್ನ ಸಲ್ಲಿಸುತ್ತಾರೆ ಅವರು ಶೀಘ್ರವಾಗಿ. ಓಕೆ, ಆಶು ಅಂದ್ರೆ ಶೀಘ್ರವಾಗಿ ಕಾರಣಾರಹಿತ ಜ್ಞಾನ ಮತ್ತು ಈ ಸಂಸಾರದಲ್ಲಿ ವಿರಕ್ತಿಯನ್ನು ಪಡೆಯುವರು. ಈ ಶ್ಲೋಕದಲ್ಲಿ ಸೂತ ಗೋಸ್ವಾಮಿ ಇದು 2 ಪ್ರಶ್ನೆಗೆ ಉತ್ತರವನ್ನ ಕೊಟ್ಟರು. ಅದನ್ನ ಭಾವಾರ್ಥದಲ್ಲಿ ಪ್ರಭುಪಾದರು ತಿಳಿಸ್ತಾರೆ. ಯಾರಾದ್ರೂ ಭಾವಾರ್ಥ ಓದಿ. ಜ್ಯೋತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ. ಪರಮ ಪುರುಷ ಶ್ರೀ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆ ಒಂದು ತೆರನಾದ ಐಹಿಕ ಭಾವನೆಗಳಿಂದುಂಟಾದ ವಿಷಯವೆಂದು ಪರಿಗಣಿಸುವವರಿದ್ದಾರೆ. ಅಪೌರುಷೇಯ ಗ್ರಂಥಗಳು ದೈವ ಸಾಕ್ಷಾತ್ಕಾರಕ್ಕೆ ತ್ಯಾಗ, ದಾನ, ಸಂಯಮ, ಜ್ಞಾನ, ಯೋಗಶಕ್ತಿ ಇವೇ ಮುಂತಾದ ಪ್ರಕ್ರಿಯೆಗಳನ್ನು ಸೂಚಿಸುವೆ ಎಂದು ಅವರು ವಾದ ಮಾಡಬಹುದು.
ಅವರ ಪ್ರಕಾರ ಉನ್ನತ ಮಟ್ಟದ ಅನುಷ್ಠಾನವನ್ನು ಕೈಗೊಳ್ಳಲಾಗದವರಿಗೋಸ್ಕರವೇ ದೇವರಿಗೆ ಸಲ್ಲಿಸುವ ಭಕ್ತಿಯುತ ಸೇವೆಯ ಮಾರ್ಗವನ್ನು ತೋರಿಸಲಾಗಿದೆ. ಭಕ್ತಿ ಪಂಥ ಹೊರಟಿರುವುದೇ ಶೂದ್ರರಿಗಾಗಿ, ವೈಶ್ಯರಿಗಾಗಿ ಮತ್ತು ಅಲ್ಪ ಬುದ್ಧಿಯ ಸ್ತ್ರೀ ಸಮುದಾಯಕ್ಕಾಗಿ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಆದರೆ ಅದು ನಿಜವಲ್ಲ. ಎಲ್ಲಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಕ್ತಿಪಥ ಅತ್ಯುನ್ನತವಾದದ್ದು. ಆದ್ದರಿಂದ ಅದು ಉದಾತ್ತವೂ ಸುಲಭವೂ ಆಗಿದೆ. ಪರಮ ಪುರುಷನ ಸಾನ್ನಿಧ್ಯ ಹೊಂದಲು ತೀವ್ರವಾಗಿ ಆಸಕ್ತರಾದ ಶುದ್ಧ ಭಕ್ತರಿಗೆ ಇದು ಉದಾತ್ತ ಮಾರ್ಗವಾಗಿದೆ. ಆಗ ತಾನೇ ಭಕ್ತಿ ಭವನದ ಹೊಸ್ತಿಲಲ್ಲಿ ನಿಂತ ಹೊಸಬರಿಗೆ ಇದು ಸುಲಭವಾಗಿದೆ. ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನ ಸಂಪರ್ಕ ಸಾಧಿಸುವುದೇ ಶ್ರೇಷ್ಠ ವಿಜ್ಞಾನ. ಶೂದ್ರರಿಗೆ, ವೈಶ್ಯರಿಗೆ, ಸ್ತ್ರೀಯರಿಗೆ, ಕೀಳು ಜನ್ಮದ ಶೂದ್ರರಿಗಿಂತ ಕೀಳು ಕುಲದಲ್ಲಿ ಹುಟ್ಟಿದವರಿಗೆ, ಎಲ್ಲಾ ಜೀವಿಗಳಿಗೆ ಆ ದ್ವಾರ ತೆರೆದಿದೆ. ಅಂದ ಮೇಲೆ ವಿದ್ಯಾಸಂಪನ್ನನಾದ ಬ್ರಾಹ್ಮಣನ ಮತ್ತು ತನ್ನ ತಾನರಿತ ಮಹಾರಾಜರಂತಹ ಉಚ್ಚ ವರ್ಣದವರ ಬಗ್ಗೆ ಬೇರೆ ಹೇಳಬೇಕೆ? ತ್ಯಾಗ, ದಾನ, ಸಂಯಮ ಮುಂತಾದ ಉನ್ನತ ದರ್ಜೆಯ ಕರ್ಮಗಳು ಶುದ್ಧ ಮತ್ತು ವೈಜ್ಞಾನಿಕ ಭಕ್ತಿ ಪಂಥವನ್ನು ಅನುಸರಿಸುವ ಉಪಸಿದ್ಧಾಂತಗಳೇ ಆಗಿವೆ. ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರಧಾನವಾದ 2 ಅಂಶಗಳು. ಸಂಪೂರ್ಣ ಆಧ್ಯಾತ್ಮಿಕ ಪ್ರಕ್ರಿಯೆಯು ಐಹಿಕ ಮತ್ತು ಆಧ್ಯಾತ್ಮಿಕಗಳೆಲ್ಲದರ ಪರಿಪೂರ್ಣ ಜ್ಞಾನದಲ್ಲಿ ಪರಿಣಮಿಸುತ್ತದೆ. ಐಹಿಕ ಮೋಹದಲ್ಲಿ ಅನಾಸಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇವೇ ಅಂತಹ ಪರಿಪೂರ್ಣ ಜ್ಞಾನದ ಫಲ. ಐಹಿಕ ವಸ್ತುಗಳಿಂದ ವಿರಕ್ತನಾಗುವುದೆಂದರೆ ಎಲ್ಲದರಿಂದ ನಿಷ್ಕ್ರಿಯನಾಗುವುದು ಎಂದರ್ಥವಲ್ಲ. ಅಲ್ಪಜ್ಞಾನಿಗಳು ಹಾಗೆ ತಿಳಿದುಕೊಂಡಿದ್ದಾರೆ. ನೈಷ್ಕರ್ಮ ಎಂದರೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ನೀಡುವ ಕೆಲಸವನ್ನು ಮಾಡದೇ ಇರುವುದು. ನಿಷೇಧವು ವಿವಾದಾತ್ಮಕ ಪ್ರತಿಷೇಧವೆಂಬ ಅರ್ಥವನ್ನು ಕೊಡುವುದಿಲ್ಲ. ಅನಗತ್ಯಗಳ ನಿಷೇಧ ಅಗತ್ಯಗಳ ಪ್ರತಿಷೇಧವನ್ನು ಉದ್ದೇಶಿಸುವುದಲ್ಲ. ಹಾಗೆಯೇ ಐಹಿಕ ರೂಪಗಳಿಂದ ವಿರಕ್ತಿ ಎಂದರೆ ವಿದ್ಯಾತ್ಮಕ ರೂಪವನ್ನು ನಿರಾಕರಿಸುವುದೆಂಬ ಅರ್ಥವಲ್ಲ. ವಿದ್ಯಾತ್ಮಕ ರೂಪದ ಸಾಕ್ಷಾತ್ಕಾರವೇ ಭಕ್ತಿ ಪಂಥದ ಉದ್ದೇಶ. ವಿದ್ಯಾತ್ಮಕ ರೂಪದ ಸಾಕ್ಷಾತ್ಕಾರವಾದಾಗ ನಿಷೇಧಾತ್ಮಕ ರೂಪಗಳು ತಾವಾಗಿ ದೂರವಾಗುತ್ತವೆ. ಆದ್ದರಿಂದ ಭಕ್ತಿ ಪಂಥದ ಅಭಿವೃದ್ಧಿಯಿಂದ ವಿದ್ಯಾತ್ಮಕ ರೂಪಕ್ಕೆ ವಿದ್ಯಾತ್ಮಕ ಸೇವೆಯನ್ನು ಅನ್ವಯಿಸುವುದರಿಂದ ಕ್ಷುದ್ರ ವಸ್ತುಗಳಿಂದ ಸಹಜವಾಗಿಯೇ ಅನಾಸಕ್ತನಾಗುವವನು ಪರಮೋಚ್ಚ ವಸ್ತುವಿನಲ್ಲಿ ಆಸಕ್ತನೂ ಆಗುವನು. ಹಾಗೆಯೇ ಜೀವಿಗಳ ಅತ್ಯುನ್ನತ ವೃತ್ತಿಯಾದ ಭಕ್ತಿ ಪಂಥವು ಐಹಿಕ ಇಂದ್ರಿಯಾನುಭೋಗದ ಆಚೆಗೆ ಅವನನ್ನು ಕರೆದೊಯ್ಯುವುದು. ಇದು ಶುದ್ಧ ಭಕ್ತನ ಲಕ್ಷಣ. ಅವನು ಮೂಢನಲ್ಲ, ಕ್ಷುದ್ರ ಶಕ್ತಿಗಳಲ್ಲಿ ಮಗ್ನನಾದವನೂ ಅಲ್ಲ, ಆತ ಐಹಿಕ ಮೌಲ್ಯಗಳನ್ನು ಹೊಂದಿದವನೂ ಅಲ್ಲ. ಇದನ್ನು ಒಣತರ್ಕದಿಂದ ತಿಳಿಯಲು ಸಾಧ್ಯವಿಲ್ಲ. ವಾಸ್ತವಿಕವಾಗಿ ಆ ಸರ್ವಶಕ್ತನ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಶುದ್ಧ ಭಕ್ತನಾದವನು ಜ್ಞಾನ, ವೈರಾಗ್ಯ ಮುಂತಾದ ಎಲ್ಲಾ ಸದ್ಗುಣಗಳನ್ನು ಹೊಂದುವನು. ಆದರೆ ಜ್ಞಾನ, ವೈರಾಗ್ಯಗಳನ್ನು ಮಾತ್ರ ಪಡೆದವನು ಭಕ್ತಿ ಪಂಥದ ತತ್ವಗಳನ್ನು ಸಮಗ್ರವಾಗಿ ತಿಳಿದಿರಲಾರ. ಮಾನವ ಜೀವಿಗೆ ಭಕ್ತಿ ಪಥವೇ ಪರಮೋಚ್ಚ ಧರ್ಮ. ಪ್ರಭುಜಿ, ಇದು ನೀವು ಹೇಳ್ತಿರಲ್ಲ ಸೂತ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅಂತ, ಅದ್ ಸ್ವಲ್ಪ ನನಗ್ ಗೊತ್ತಾಗಲ್ಲ. ಯಾವಾಗಾದ್ರೂ ಒಂದ್ಸಲ ಅಥವಾ ಕ್ಲಾಸ್ ಎಂಡಲ್ಲಿ ಒಂದ್ಸಲ ಹೇಳಿ ಪ್ರಭುಜಿ. ಮತ್ತೆ ಸೂತ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಬೇರೆ. ಸೂತ ಗೋಸ್ವಾಮಿ ನಮ್ ಭಾಗವತ. ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭು ಶಿಷ್ಯರು, ಡೈರೆಕ್ಟ್ ಶಿಷ್ಯರು. ಗುರುಗಳ ಹೆಸರುಗಳೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಶೌನಕ ಋಷಿ. ಇದು ಭಾಗವತವನ್ನ ಮೊದಲ ಬಾರಿಗೆ ಪರೀಕ್ಷಿತನಿಗೆ ಶುಕದೇವ್ ಗೋಸ್ವಾಮಿ, ಶುಕದೇವ ಬೇರೆ, ಸೂತ ಗೋಸ್ವಾಮಿ ಬೇರೆ. ಶುಕಮುನಿಗಳು ಅಂತ ಹೇಳ್ತಾರೆ ಶುಕದೇವ್ ಗೋಸ್ವಾಮಿ. ಶುಕಮುನಿ ಅಂತ. ಈ ಸೂತ ಗೋಸ್ವಾಮಿ ಬೇರೆ. ಸೂತ ಗೋಸ್ವಾಮಿ ಈ ಮೊದಲ ಬಾರಿಗೆ ಪರೀಕ್ಷಿತನಿಗೆ ಭಾಗವತ ಹೇಳುವಾಗ, ಶುಕಮುನಿ ಹೇಳುವಾಗ ಅಲ್ಲಿ ಸೂತ ಗೋಸ್ವಾಮಿ ಕೂತಿದ್ರು ಆ ಸಭೆಯಲ್ಲಿ ಅವರ ಜೊತೆಗೆ. ಹಾಗೆ ಅವರು ಅದನ್ನ ಕೇಳಿ, ಭಾಗವತವನ್ನ ಕೇಳಿ ನಂತರ ಅವರು ನೈಮಿಷಾರಣ್ಯದ ಋಷಿಗಳಿಗೆ ತಿಳಿಸುವಂತದ್ದು. ನಮ್ಗೆ ಸಿಗೋದು ಹಾಗೆ ಡೈರೆಕ್ಟ್ ಸಿಗೋದಿಲ್ಲ. ಹಾಗಾಗಿ
ಮೊದಲನೇ ಪುಟದಲ್ಲಿ ಒಂದು ಫೋಟೋ ಇದೆ ಅಲ್ಲ ಹಾ ಸ್ವಾಮಿ? ಅದೇ ಮಾತಾಜಿ, ನಾನು ನಿಮ್ಗೆ ತೋರಿಸುವ ಒಂದ್ ನಿಮಿಷ, ಸ್ಲೈಡ್ ಅಲ್ಲಿ ಉಂಟು. ಆಸನದಲ್ಲಿ ಕೂತಿರೋರು ಸೂತ ಮುನಿಗಳು. ಇಲ್ಲಿ ಮತ್ತೆ ನಾನು ಸ್ಲೈಡ್ ತೋರಿಸಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ನಿಮ್ಗೆ ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣ್ತದಲ್ಲ ಮಾತಾಜಿ, ಇದು ಶುಕದೇವ್ ಗೋಸ್ವಾಮಿ, ಓಕೆ. ಇದು ಪರೀಕ್ಷಿತ್ ಮಹಾರಾಜರು. ಇಲ್ಲಿ ತುಂಬಾ ಜನ ಕೂತಿದ್ದಾರೆ, ಇದರಲ್ಲಿ ಒಬ್ಬರು ಈ ನಾರದ್ ಮುನಿ ಇದ್ದಾರೆ, ವೇದವ್ಯಾಸರು, ಅವರ ತಂದೆ ಪಾರಾಶರ ಮುನಿ, ಈ ಇದ್ರಲ್ಲಿ ಒಬ್ಬರು ಸೂತ ಗೋಸ್ವಾಮಿ. ಈ ಪರೀಕ್ಷಿತ್ ಮಹಾರಾಜರಿಗೆ ಶುಕದೇವ್ ಗೋಸ್ವಾಮಿ ಭಾಗವತ ಹೇಳುವಾಗ ಅದ್ರಲ್ಲಿ ಇವರು ಕೂತಿದ್ರು, ಕೇಳ್ತಾ ಇದ್ರು. ಅದನ್ನ ಕೇಳಿ ನಂತರ ಇವರು ನೈಮಿಷಾರಣ್ಯದ ಋಷಿಗಳಿಗೆ ತಿಳಿಸುವಂತದ್ದು. ಹಾಗಾಗಿ ನಮ್ಗೆ ಹಾಗೆ ಸಿಗುತ್ತೆ ಈ ಭಾಗವತ, ಡೈರೆಕ್ಟ್ ಆಗಿ ಸಿಗೋದಿಲ್ಲ. ಹಾಗಾಗಿ ಇದರಲ್ಲಿ ಶೌನಕ ಉವಾಚ, ಸೂತ ಉವಾಚ ಹಾಗೆ ಬರ್ತದೆ, ಅದನ್ನ ಇಲ್ಲಿ. ಹಾಗಾಗಿ ಈ ಭಾವಾರ್ಥದಲ್ಲಿ ಪ್ರಭುಪಾದ ತಿಳಿಸ್ತಾರೆ, ಪರಮಪುರುಷ ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆ ಒಂದು ತೆರನಾದ ಐಕ ಭಾವನೆಗಳಿದುಂಟಾದ ವಿಷಯವೆಂದು ಪರಿಗಣಿಸುವವರಿದ್ದಾರೆ. ಓಕೆ, ಹೆಚ್ಚಿನವರು ಹಾಗೆ ಅದೊಂದು ತೆರನ ಐಕ ಭಾವನೆ ಅಂತ ಕೆಲವರು ಗ್ರಹಿಸ್ತಾರೆ. ಆದರೆ ಅಪೌರುಷೆಯ ಧರ್ಮ ಗ್ರಂಥಗಳು ದೈವ ಸಾಕ್ಷಾತ್ಕಾರಕ್ಕೆ ತ್ಯಾಗ, ದಾನ, ಸಂಯಮ, ಜ್ಞಾನ, ಯೋಗ ಶಕ್ತಿ ಇವೆ ಮುಂತಾದ ಪ್ರಕ್ರಿಯೆಗಳನ್ನು ಸೂಚಿಸಿವೆ ಎಂದು ಅವರು ವಾದ ಮಾಡಬಹುದು. ಬೇರೆ ಬೇರೆ ತರದ ಇದನ್ನ ಆದ್ರೆ ಇದರಿಂದಲೂ ಸ್ವಲ್ಪ ಪ್ರಗತಿ ಆಗ್ಬೋದು. ಆದ್ರೆ ಭಕ್ತಿ ತುಂಬಾ ಮುಖ್ಯವಾದದ್ದು, ಎಲ್ಲಾ ಯೋಗದಲ್ಲೂ ಈ ಭಕ್ತಿ ತುಂಬಾ ಮುಖ್ಯವಾದದ್ದು. ಅದಕ್ಕೋಸ್ಕರ ಇದು ಜನರಿಗೆ ಅತ್ಯಂತ ಶ್ರೇಯಸ್ಕರವಾದದ್ದು ಭಕ್ತಿ. ಈ ಎಲ್ಲಾ ಧರ್ಮ ಗ್ರಂಥಗಳ ಸಾರವು ಸಹ ಭಕ್ತಿ. ಭಗವದ್ಗೀತೆಯಲ್ಲಿ ಸಹ ಭಗವಂತ ಭಕ್ತಿಯ ಬಗ್ಗೆ ಹೇಳ್ತಾರೆ. ಅಂದ್ರೆ ಈ ತ್ಯಾಗ, ಜ್ಞಾನ, ಭಕ್ತಿ ಸೇವೆಯನ್ನ ಮಾಡಿದ್ರೆ ಆಯ್ತು, ನಮ್ಗೆ ಇದೆಲ್ಲ ಸಿಗುತ್ತೆ. ಭಗವಂತ ಗೀತೆಯಲ್ಲಿ ಸಹ ಈ 8ನೇ ಅಧ್ಯಾಯದ ಕೊನೆಯಲ್ಲಿ ತಿಳಿಸ್ತಾರೆ. ಓಕೆ, ಭಕ್ತಿ ತುಂಬಾ ಮುಖ್ಯವಾದದ್ದು. ಓಕೆ, ಭಕ್ತಿ ಎಲ್ಲವೂ ಬರುತ್ತೆ. ಇದನ್ನ ಇಲ್ಲಿ ಭಗವಂತ ತಿಳಿಸ್ತಾರೆ ನೋಡಿ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೇತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸಿದವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಗೆ ಪರಮಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಭಕ್ತಿ ತುಂಬಾ ಮುಖ್ಯವಾದದ್ದು. ಭಗವಂತ ತುಂಬಾ ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ. ಓಕೆ, 6ನೇ ಅಧ್ಯಾಯದಲ್ಲಿ, ಧ್ಯಾನ ಯೋಗದ ಅಧ್ಯಾಯದಲ್ಲಿ ಯೋಗಿನಾಂ ಅಪಿ ಸರ್ವೇಶಾಂ ಮದ್ಗತೆ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮೇಯುಕ್ತ ತಮೋಮತ. ಓಕೆ, ಹಾಗಾಗಿ ಇಲ್ಲಿ ಪ್ರಭುಪಾದ ತಿಳಿಸ್ತಾರೆ. ಓಕೆ, ಕೆಲವರು ವಾದ ಮಾಡ್ಬೋದು, ಅವರ ಪ್ರಕಾರ ಉನ್ನತ ಮಟ್ಟದ ಅನುಷ್ಠಾನವನ್ನು ಕೈಗೊಳ್ಳಲಾಗುವವರಿಗೋಸ್ಕರವೇ ದೇವರಿಗೆ ಸಲ್ಲಿಸುವ ಭಕ್ತಿಯುತ ಸೇವೆಯ ಮಾರ್ಗವನ್ನು ತೋರಲಾಗಿದೆ. ಹಾಗಾಗಿ ಕೆಲವರು ಹೇಗೆ ಗ್ರಹಿಸ್ತಾರೆ, ಭಕ್ತಿ ಪಂಥ ಹೊರಟಿರುವುದೇ ಶೂದ್ರರಿಗಾಗಿ, ಹಾಗೆ ಗ್ರಹಿಸ್ತಾರೆ. ವೈಶ್ಯರಿಗಾಗಿ ಮತ್ತು ಅಲ್ಪ ಬುದ್ಧಿಯ ಸ್ತ್ರೀ ಸಮುದಾಯಕ್ಕಾಗಿ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಕೆಲವರು ಹೇಳುವುದುಂಟು, ಈ ಜ್ಞಾನಿಯವರು, ಈ ಮಾಯವಾದದವರು, ಈ ಭಕ್ತಿ ಎಲ್ಲ ಅದು ತುಂಬಾ ಶೂದ್ರರಿಗೆ, ವೈಶ್ಯರಿಗೆ, ಬುದ್ಧಿ ಇಲ್ಲದ ಸ್ತ್ರೀಯರಿಗೆ ಆತರ ಹೇಳ್ತಾರೆ. ಹಾಗೆಲ್ಲ. ಓಕೆ, ಭಕ್ತಿ ಎಲ್ಲರಿಗಿರುವಂಥದ್ದು, ಅದು ಶ್ರೇಷ್ಠವಾದ, ಅದು ಸುಲಭವಾದ ಮಾರ್ಗ. ಅದನ್ನ ಭಗವಂತ ಗೀತೆಯಲ್ಲಿ ತಿಳಿಸ್ತಾರೆ. ಅದನ್ನ ಪ್ರಭುಪಾದ ಹೇಳ್ತಾರೆ ಇಲ್ಲಿ ನೋಡಿ. ಆದರೆ ಅದು ನಿಜವಲ್ಲ. ಭಕ್ತಿ ಪಂಥ ಹೊರಟಿರುವುದೇ ಶೂದ್ರರಿಗಾಗಿ, ವೈಶ್ಯರಿಗಾಗಿ ಮತ್ತು ಅಲ್ಪ ಬುದ್ಧಿಯ ಸ್ತ್ರೀ ಸಮುದಾಯಕ್ಕಾಗಿ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಕೆಲವರು ಹೇಳುವವರಿದ್ದಾರೆ. ಆದರೆ ಅದು ನಿಜವಲ್ಲ, ಅದು ನಿಜ ಅಲ್ಲ. ಪ್ರಭುಪಾದ ಅದನ್ನ ಇಲ್ಲಿ ಪ್ರೂವ್ ಮಾಡ್ತಾರೆ. ಹೇಗೆ ಅಂತ ನಾವು ನೋಡುವ. ಎಲ್ಲಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಕ್ತಿ ಪಥ ಅತ್ಯುನ್ನತವಾದುದು. ಓಕೆ, ಅತ್ಯುನ್ನತವಾದದ್ದು. ಓಕೆ, ನಾವು ನೋಡಿದ್ವಿ ಈಗ ಗೀತೆಯಲ್ಲಿ ಸಹ. ನನಗೆ ತೋರಿಸಿ ಶ್ಲೋಕ 8ನೇ ಅಧ್ಯಾಯ ಲಾಸ್ಟ್ ಭಗವಂತ ಹೇಳಿದ,
ಖಾಲಿ ಭಕ್ತಿ ಮಾರ್ಗವನ್ನ ಸ್ವೀಕಾರ ಮಾಡಿದವನು. ನೋಡಿ ಇಲ್ಲಿ ಭಗವಂತ ಸ್ಪಷ್ಟವಾಗಿ ತಿಳಿಸ್ತಾರೆ, ಭಕ್ತಿ ಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕಾರ ಮಾಡಿದವನು ಅವನಿಗೆ ತುಂಬಾ ಲಾಭ, ಎಲ್ಲಾ ಫಲ ಸಿಗುತ್ತೆ. ಇಲ್ಲಿ ಪ್ರಭು ತಿಳಿಸ್ತಾರೆ ನೋಡಿ, ತ್ಯಾಗ, ದಾನ, ಜ್ಞಾನ, ಯೋಗ ಶಕ್ತಿ, ಇದರಿಂದ ಎಲ್ಲ ಫಲವು ಈ ಭಕ್ತಿಯನ್ನ ಸ್ವೀಕಾರ ಮಾಡಿದವನಿಗೆ ಸಿಗುತ್ತೆ. ಅವನು ಯಾವುದನ್ನು ಕಳೆದುಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಭಕ್ತಿ ಶ್ರೇಷ್ಠವಾದಂಥದ್ದು. ಅದನ್ನ ಭಗವಂತನು ತಿಳಿಸ್ತಾರೆ, ಪ್ರಭುಪಾದರು ಈ ಭಾವಾರ್ಥದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಅದು ನಿಜವಲ್ಲ. ಹೇಗೆ ನಿಜವಲ್ಲ ಅಂತ ಪ್ರಭುಪಾದ ತಿಳಿಸ್ತಾರೆ ನೋಡಿ. ಎಲ್ಲಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಕ್ತಿ ಪಥ ಅತ್ಯುನ್ನತವಾದದ್ದು. ಓಕೆ, ಭಕ್ತಿ ಅತ್ಯುನ್ನತವಾದದ್ದು. ಆದ್ದರಿಂದ ಇದರಲ್ಲಿ ಮತ್ತೊಂದು ಕಡೆ ಭಗವಂತ ತಿಳಿಸ್ತಾರೆ, ಈ ಭಕ್ತಿ ಎಂತದ್ದು ಅಕರ್ಮ. ಓಕೆ, ಅದರಲ್ಲಿ ಯಾವುದೇ ಬಂಧನ ಇಲ್ಲ, ನಾವು ಇದರಿಂದ ಬಿಡುಗಡೆ ಹೊಂದಬಹುದು. ಆದ್ದರಿಂದ ಅದು ಉದಾತ್ತವು ಸುಲಭವೂ ಆಗಿದೆ. ಅದು ಸುಲಭವೂ ಆಗಿದೆ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನ. ಭಗವಂತ ಗೀತೆಯಲ್ಲಿ ತಿಳಿಸ್ತಾರೆ, ಭಕ್ತಿ ಸುಲಭವಾದದ್ದು. ಸುಲಭ ಪಾರ್ಥ ಅರ್ಜುನ, ಅದು ಸುಲಭವಾದದ್ದು ಆಗಿದೆ. ಪರಮ ಪುರುಷನ ಸಾನ್ನಿಧ್ಯ ಹೊಂದಲು ತೀವ್ರವಾಗಿ ಆಸಕ್ತರಾದ ಶುದ್ಧ ಭಕ್ತರಿಗೆ ಇದು ಉದಾತ್ತ ಮಾರ್ಗವಾಗಿದೆ. ಶುದ್ಧ ಭಕ್ತರಿಗೆ ಇದು ಉದಾತ್ತ ಮಾರ್ಗವಾಗಿದೆ. ಆಗ ತಾನೇ ಭಕ್ತಿ ಭಾವನದ ಹೊಸ್ತಿಲಲ್ಲಿ ನಿಂತ ಹೊಸಬರಿಗೆ ಇದು ಸುಲಭವಾಗಿದೆ. ಭಕ್ತಿ ಎಲ್ಲರಿಗೂ ಸುಲಭವಾದ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸಂಪರ್ಕ ಸಾಧಿಸುವುದೇ ಶ್ರೇಷ್ಠ ವಿಜ್ಞಾನ. ಓಕೆ, ಭಗವಂತನ ಸಂಪರ್ಕ ಸಾಧಿಸುವುದೇ ಶ್ರೇಷ್ಠ ವಿಧಾನ. ಶೂದ್ರರಿಗೆ, ವೈಶ್ಯರಿಗೆ, ಸ್ತ್ರೀಯರಿಗೆ, ಕೀಳು ಜನ್ಮದ ಶೂದ್ರರಿಗಿಂತ ಕೀಳು ಕುಲದಲ್ಲಿ ಹುಟ್ಟಿದವರಿಗೆ, ಎಲ್ಲಾ ಜೀವಿಗಳಿಗೆ ಆ ದ್ವಾರ ತೆರೆದಿದೆ. ಈ ಭಕ್ತಿ ಎಲ್ಲರಿಗಿರುವಂಥದ್ದು. ಈ ಭಕ್ತಿ ಮಾರ್ಗವನ್ನ ಯಾರು ಸ್ವೀಕರಿಸ್ತಾರೆ ಅವರು ಭಗವಂತನನ್ನ ಖಂಡಿತವಾಗಿ ಪ್ರಾಪ್ತಿ ಮಾಡ್ತಾರೆ. ಬೇರೆ ಮಾರ್ಗದಲ್ಲಿ ಗ್ಯಾರಂಟಿಯೂ ಇಲ್ಲ. ಓಕೆ, ಅದು ಪ್ರಗತಿ ತುಂಬಾ ಕಷ್ಟ, ಭಗವಂತ ಹೇಳ್ತಾರೆ. ಓಕೆ, ಅಂತವರಿಗೆ ಸಹ ಅಂದ ಮೇಲೆ ನೋಡಿ ಪ್ರಭುಪಾದ ತಿಳಿಸ್ತಾರೆ, ವಿದ್ಯಾ ಸಂಪನ್ನನಾದ ಬ್ರಾಹ್ಮಣ ಮತ್ತು ತನ್ನ ತಾನರಿತ ಮಹಾರಾಜರಂತ ಉಚ್ಚ ವರ್ಣದ ಬಗ್ಗೆ ಬೇರೆ ಹೇಳಬೇಕೆ? ಬೇರೆ ಏನಾದ್ರೂ ಹೇಳ್ಬೇಕಾ? ಇವರು ಸಹ ಭಗವಂತನ, ಅವರಿಗೆ ದ್ವಾರ ತೆರೆದಿದಂತೆ ಇನ್ನು ಇಂಥವರ ಬಗ್ಗೆ ಹೇಳುವುದೇನಿದೆ ಇದನ್ನು ಭಗವಂತ ತಿಳಿಸ್ತಾನೆ ಇಲ್ಲಿ ಭಗವದ್ಗೀತೆಯಲ್ಲಿ. ನಾನು ಹೋಗ್ತೇನೆ 9ನೇ ಅಧ್ಯಾಯ, ಲಾಸ್ಟ್ 33, 34 ಶ್ಲೋಕ ಭಗವಂತ ಕ್ಲಿಯರ್ ಮಾಡ್ತಾರೆ. ರೂಪದಲ್ಲಿ ತಿಳಿಸ ನೋಡಿ. ನಾವು 32 ಇಂದಲೇ ಸ್ಟಾರ್ಟ್ ಮಾಡುವ. ಓಕೆ, ಭಗವಂತ ಏನ್ ತಿಳಿಸ್ತಾರೆ ಅಂತ ನೋಡುವ ಭಗವದ್ಗೀತೆಯನ್ನು. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯೋ ಪಾಪಯೋನಯ ಸ್ತ್ರಿಯೋ ವೈಶ್ಯಾಸ್ತತಾ ಶೂದ್ರ ಸ್ಥೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರು ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಮುಟ್ಟಬಲ್ಲರು. ಓಕೆ, ಭಗವಂತನೇ ತಿಳಿಸು. ಓಕೆ, ಸ್ತ್ರೀಯೋ ವೈಶ್ಯ ತದಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ. ಓಕೆ, ಭಗವಂತನಲ್ಲಿ ಯಾರು ಆಶ್ರಯವನ್ನ ಪಡೆಯುತ್ತಾರಂತೆ ಅವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ಅಂದ್ರೆ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು, ಅವರು ಸಹ ಪರಮ ಗತಿಯನ್ನು ಪಡೆಯಬಲ್ಲರು. ಭಗವಂತ ನೆಕ್ಸ್ಟ್ ಹೇಳ್ತಾರೆ, ಇನ್ನು ಇವರ ಬಗ್ಗೆ ಹೇಳುವುದೇನಿದೆ ಬ್ರಾಹ್ಮಣ, ರಾಜರ್ಷಿ, ಭಕ್ತರ ವಿಷಯದಲ್ಲಿ, ಅದನ್ನ ಇಲ್ಲಿ ತಿಳಿಸ್ತಾರೆ. ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯ ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ ಭಗವಂತ ಹೇಳುವುದು. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತನಾಗು ಅರ್ಜುನನಿಗೆ ಹೇಳುವುದು. ಓಕೆ, ಇಲ್ಲಿ ತಿಳಿಸ್ತಾರೆ ಪ್ರಭುಪಾದ ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸಂಪರ್ಕ ಸಾಧಿಸುವುದೇ ಶ್ರೇಷ್ಠ ವಿಜ್ಞಾನ. ಅದಕ್ಕೆ ಸಂಪರ್ಕ ಸಾಧಿಸುವ ಭಕ್ತಿ ಶ್ರೇಷ್ಠವಾದಂತ ವಿಧಾನ, ಸಾಧನ. ಶೂದ್ರರಿಗೆ, ವೈಶ್ಯರಿಗೆ ಕೀಳು, ಶೂದ್ರರಿಗೆ, ವೈಶ್ಯರಿಗೆ, ಸ್ತ್ರೀಯರಿಗೆ, ಕೀಳು ಜನ್ಮದ ಶೂದ್ರರಿಗಿಂತ ಕೀಳು ಕುಲದಲ್ಲಿ ಹುಟ್ಟಿದವರಿಗೆ, ಎಲ್ಲಾ ಜೀವಿಗಳಿಗೆ ಆ ದ್ವಾರ ತೆರೆದಿದೆ ಭಗವಂತ ಹೇಳಿದ್ದು. ಓಕೆ, ನನ್ನಲ್ಲಿ ಆಶ್ರಯ ಪಡೆದವರು ಯಾರೇ ಆಗಿರ್ಲಿ
ಅವರು ನನ್ನನ್ನ ಪ್ರಾಪ್ತಿ ಮಾಡ್ತಾರೆ. ಭಗವಂತ ತೇಪಿ ಯಾಂತಿ ಪರಾಂ ಗತಿ, ಅವರು ಪರಮಗತಿಯನ್ನ ಮುಟ್ತಾರೆ. ಅಂದ ಮೇಲೆ ವಿದ್ಯಾಸಂಪನ್ನನಾದ ಬ್ರಾಹ್ಮಣ ಮತ್ತು ತನ್ನ ತಾನರಿತ ಮಹಾರಾಜರಂತ ಉಚ್ಚ ವರ್ಣದವರ ಬಗ್ಗೆ ಬೇರೆ ಹೇಳಬೇಕೆ? ತ್ಯಾಗ, ದಾನ, ಸಂಯಮ ಮುಂತಾದ ಉನ್ನತ ದರ್ಜೆಯ ಕರ್ಮಗಳು ಶುದ್ಧ ಮತ್ತು ವೈಜ್ಞಾನಿಕ ಭಕ್ತಿ ಪಂಥವನ್ನು ಅನುಸರಿಸುವ ಸಿದ್ಧಾಂತಗಳೇ ಆಗಿವೆ. ಓಕೆ, ಅದರ ಮೈನ್ ಇದು ಭಗವಂತನನ್ನ ಪ್ರಾಪ್ತಿ ಮಾಡುವುದು. ಹಾಗಾಗಿ ನಂತರದ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದ ತಿಳಿಸ್ತಾರೆ, ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರಧಾನವಾದ 2 ಅಂಶಗಳು. ಓಕೆ, ನಮಗೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ 3 ಬೇಕು. ಓಕೆ, ಒಂದು ಭಗವಂತನಲ್ಲಿ ಭಕ್ತಿ ಬೇಕು, ಜ್ಞಾನ ಬೇಕು, ವೈರಾಗ್ಯ ಬೇಕು. ಓಕೆ, ಹಾಗಾಗಿ ನಾವು ಭಕ್ತಿ ಮಾಡಿದ್ರೆ ನಮ್ಗೆ ಎಲ್ಲವೂ ಸಿಗ್ತದೆ. ಈ ಶ್ಲೋಕದಲ್ಲಿ ಕ್ಲಿಯರ್ ಆಗ್ತದೆ, ತುಂಬಾ ಸ್ಪಷ್ಟ ಆಗುತ್ತೆ ನೋಡಿ. ಇಲ್ಲಿ ಪ್ರಭುಪಾದ ಅದನ್ನೇ ತಿಳಿಸುವುದು. ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರಧಾನವಾದ 2 ಅಂಶಗಳು. 2 ಪ್ರಧಾನವಾದ ಅಂಶಗಳು. ಸಂಪೂರ್ಣ ಆಧ್ಯಾತ್ಮಿಕ ಪ್ರಕ್ರಿಯೆಯು ಐಕ ಮತ್ತು ಆಧ್ಯಾತ್ಮಿಕ ಎಲ್ಲದರ ಪರಿಪೂರ್ಣ ಜ್ಞಾನದಲ್ಲಿ ಪರಿಣಮಿಸುತ್ತದೆ. ಐಕ ಮೋಹದಲ್ಲಿ ಅನಾಸಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ. ಓಕೆ, ವೈರಾಗ್ಯ ಬರುತ್ತೆ ಇದರಲ್ಲಿ. ಓಕೆ, ಭಕ್ತಿ ಯಾರು ಮಾಡ್ತಾರೆ ಅದನ್ನೇ ಈ ಶ್ಲೋಕದಲ್ಲಿ ನಾವು ಇನ್ನೊಮ್ಮೆ ನೋಡುವ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ ಆಸು ವೈರಾಗ್ಯಂ ಜ್ಞಾನಂ ಚಾಯದ ಹೈತುಕಂ. ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣಾರಹಿತ ಜ್ಞಾನವನ್ನು, ಈ ಸಂಸಾರದಲ್ಲಿ ವಿರಕ್ತಿಯನ್ನು ಪಡೆಯುವರು. ಓಕೆ, ವೈರಾಗ್ಯವನ್ನು ಪಡೆಯುವರು. ಈ ಸಂಸಾರದಿಂದ ವೈರಾಗ್ಯ ಮತ್ತೆ ಅವರಿಗೆ ಭಗವಂತನ ಜ್ಞಾನವು ಬರುತ್ತೆ. ಈ ಭಕ್ತಿಯಲ್ಲಿ 2 ಸಹ ನಮಗೆ ಸಿಗುತ್ತೆ ಜೀವನದಲ್ಲಿ. ಈ 2 ಅಂಶವನ್ನ ಪ್ರಭುಪಾದ ಮೊದಲೇ ತಿಳಿಸಿದ್ರು. ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರದ ಪದದಲ್ಲಿ ಪ್ರಧಾನವಾದ 2 ಅಂಶಗಳು. ಈ ಶ್ಲೋಕದಲ್ಲಿ ನಮಗೆ ಸ್ಪಷ್ಟ ಆಗುತ್ತೆ. ಭಕ್ತಿ ಮಾಡಿದ್ರೆ ಆಯ್ತು, ನಮಗೆ ಜ್ಞಾನವೂ ಬರುತ್ತೆ, ವೈರಾಗ್ಯವೂ ಬರುತ್ತೆ. ಅದಕ್ಕೋಸ್ಕರ ಭಕ್ತಿ ಶ್ರೇಷ್ಠವಾದದ್ದು. ಸಂಪೂರ್ಣ ಆಧ್ಯಾತ್ಮಿಕ ಪ್ರಕ್ರಿಯೆಯು ಐಕ ಮತ್ತು ಆಧ್ಯಾತ್ಮಿಕಗಳೆಲ್ಲದರ ಪರಿಪೂರ್ಣ ಜ್ಞಾನದ ಪರಿಣಮಿಸುತ್ತದೆ. ಐಕ ಮೋಹದಲ್ಲಿ ಅನಾಸಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ. ಅಂದ್ರೆ ಇದರಲ್ಲಿ ವೈರಾಗ್ಯ ಯಾವುದರಲ್ಲಿ ಬರುವುದಂದ್ರೆ ನಮಗೆ ಭೌತಿಕ ವಿಷಯದಲ್ಲಿ. ಓಕೆ, ಆದ್ರೆ ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಆಸಕ್ತರಾಗ್ತೇವೆ. ಇವೇ ಇಂತಹ ಪರಿಪೂರ್ಣ ಜ್ಞಾನದ ಫಲ. ಓಕೆ, ಇದು ಪರಿಪೂರ್ಣ ಆಧ್ಯಾತ್ಮಿಕ ಭಗವಂತನ ಜ್ಞಾನ ಅಂತ ಉಂಟು, ಅದು ಪರಿಪೂರ್ಣವಾದಂತ ಜ್ಞಾನ. ಇವೇ ಅಂತಹ ಪರಿಪೂರ್ಣ ಜ್ಞಾನದ ಫಲ. ಐಕ ವಸ್ತುಗಳಿಂದ ವಿರಕ್ತನಾಗುವುದೆಂದರೆ ಎಲ್ಲದರಿಂದ ನಿಷ್ಕ್ರಿಯನಾಗುವುದು ಎಂದರ್ಥವಲ್ಲ. ಮಾಯವಾದಿ ಇದ್ದಾರೆ. ಓಕೆ, ಅವರು ಖಾಲಿ ವೈರಾಗ್ಯ, ಬೇರೆ ಏನೂ ಇಲ್ಲ. ಓಕೆ, ನಮಗೆ ಯಾವುದು ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಓಕೆ, ನಿಷ್ಕ್ರಿಯನಾಗುವುದು ಎಂದರ್ಥವಲ್ಲ. ಅಲ್ಪಜ್ಞಾನಿಗಳು ಹಾಗೆ ತಿಳಿದುಕೊಂಡಿದ್ದಾರೆ. ಸ್ವಲ್ಪ ಅಲ್ಪಜ್ಞಾನಿಗಳು ಆ ತರ ತಿಳ್ಕೊಂಡಿದ್ದಾರೆ. ಏನು ಅಂತ? ಐಕ ವಸ್ತುಗಳಿಂದ ವಿರಕ್ತನಾಗುವುದೆಂದರೆ ಎಲ್ಲದರಿಂದ ನಿಷ್ಕ್ರಿಯನಾಗುವುದು ಅಂತ ಎಂದರ್ಥವಲ್ಲ. ಹಾಗೆಲ್ಲ ಅಲ್ಪಜ್ಞಾನಿಯರು ಹಾಗೆ ತಿಳಿದುಕೊಂಡಿದ್ದಾರೆ. ನೈಷ್ಕರ್ಮ ಎಂದರೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ನೀಡುವ ಕೆಲಸವನ್ನು ಮಾಡದೇ ಇರುವುದು. ನೋಡಿ, ನೈಷ್ಕರ್ಮ ಎಂದರೆ ಒಳ್ಳೆಯ ಮತ್ತು ಕೆಟ್ಟ ಫಲಗಳನ್ನು ನೀಡುವ ಕೆಲಸವನ್ನು ಮಾಡದೇ ಇರುವುದು. ಹಾಗೆ ಭಕ್ತಿ ಸರ್ವೋಚ್ಚವಾದದ್ದು. ಅದನ್ನ ಭಗವತ್ 2ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ನಿಮಗೆ ಶ್ಲೋಕದ ಬುದ್ಧಿಯೋಗ ಭಗವಂತ ತಿಳಿಸ್ತಾರೆ. ಬುದ್ಧಿಯುಕ್ತೋ ಜಹಾತೀತ, ಅರ್ಜುನಿಗೆ ಮೊದಲೇ ಹೇಳಿದ್ದು ಭಗವಂತ. ಓಕೆ, ಕೆಲವು ಪ್ರಶ್ನೆಯನ್ನ ಅರ್ಜುನ ಕೇಳ್ತಾರೆ, ಅದಕ್ಕೆ ಭಗವಂತ ಉತ್ತರವನ್ನ ಇಲ್ಲಿ ತಿಳಿಸ್ತಾರೆ. ಒಂದು ನಿಮಿಷ. ಇಲ್ಲಿ ನೋಡಿ, ಭಗವಂತ ಇಲ್ಲಿ ಸಹ ತಿಳಿಸ್ತಾನೆ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ.
ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು, ಅದೇ ಕರ್ಮ ಕೌಶಲ. ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ಅಂದ್ರೆ ಒಳ್ಳೆಯದು, ದುಷ್ಕೃತ ಅಂದ್ರೆ ಕೆಟ್ಟದ್ದು. ಒಳ್ಳೆ ಇದರಲ್ಲಿ ಈ ಪ್ರಭುಪಾದ ಇಲ್ಲಿ ತಿಳಿಸ್ತಾರೆ. ಸುಕೃತ ದುಷ್ಕೃತೆ, ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ನೋಡಿ ಇಲ್ಲಿ ಪ್ರಭುಪಾದ ಇದರಲ್ಲಿ ತಿಳಿಸ್ತಾರೆ. ನೈಷ್ಕರ್ಮ ಎಂದರೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ನೀಡುವ ಕೆಲಸವನ್ನು ಮಾಡದೇ ಇರುವುದು. ಓಕೆ, ಭಗವಂತ ಇಲ್ಲಿ ತಿಳಿಸಿದೆ. ಉಭೇ ಸುಕೃತ ದುಷ್ಕೃತೆ. ನಿಷೇಧವು ವಿದ್ಯಾತ್ಮಕದ ಪ್ರತಿಷೇಧವೆಂಬ ಅರ್ಥವನ್ನು ಕೊಡುವುದಿಲ್ಲ. ಅನಾಗತ್ಯಗಳ ನಿಷೇಧ ಅಗತ್ಯಗಳ ಪ್ರತಿಷೇಧವನ್ನು ಉದ್ದೇಶಿಸಿದ್ದಲ್ಲ. ಹಾಗೆ ಐಕ್ಯರೂಪಗಳಿಂದ ವಿರಕ್ತಿ ಎಂದರೆ ವಿದ್ಯಾತ್ಮಕ ರೂಪವನ್ನು ನಿರಾಕರಿಸುವುದೆಂಬ ಅರ್ಥವಲ್ಲ. ವಿದ್ಯಾತ್ಮಕ ರೂಪವನ್ನು ನಿರಾಕರಿಸುವುದು ಎಂಬ ಅರ್ಥವಲ್ಲ. ವಿದ್ಯಾತ್ಮಕ ರೂಪದ ಸಾಕ್ಷಾತ್ಕಾರವೇ ಭಕ್ತಿ ಪಂಥದ ಉದ್ದೇಶ. ವಿದ್ಯಾತ್ಮಕ ರೂಪದ ಸಾಕ್ಷಾತ್ಕಾರವೇ ಭಕ್ತಿ ಪಂಥದ ಉದ್ದೇಶ. ವಿದ್ಯಾತ್ಮಕ ರೂಪದ ಸಾಕ್ಷಾತ್ಕಾರವಾದಾಗ ನಿಷೇಧಾತ್ಮಕ ರೂಪಗಳು ತಾವಾಗಿ ದೂರವಾಗುತ್ತವೆ. ಅದನ್ನ ಈ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ. ಓಕೆ, ವಿದ್ಯಾತ್ಮಕ ರೂಪದ ಸಾಕ್ಷಾತ್ಕಾರವಾದಾಗ ನಮಗೆ ನಿಷೇಧಾತ್ಮಕ ರೂಪಗಳು ತಾವಾಗಿ ದೂರವಾಗುತ್ತದೆ. ನಾವು ಭಕ್ತಿ ಸೇವೆಯಲ್ಲಿ ನಿರತರಾದ್ರೆ ಆಯ್ತು. ಭಗವಂತ ತಿಳಿಸ್ತಾರೆ, ಅವನು ಕ್ಷಿಪ್ರಂ ಭವತಿ ಧರ್ಮಾತ್ಮ. ಓಕೆ, ಭಕ್ತಿಯಲ್ಲಿ ನಿರತರಾದವರು ಆ ಎಲ್ಲ ಒಳ್ಳೆ ಕೆಟ್ಟ ಇದರಿಂದ ಬಿಡುಗಡೆಯನ್ನು ಹೊಂದ್ತಾರೆ. ಉಭೇ ಸುಕೃತ ದುಷ್ಕೃತ. ಹಾಗಾಗಿ ನಂತರ ಪ್ರಭುಪಾದ ಇದರಲ್ಲಿ ಸ್ಪಷ್ಟವಾಗಿ ತಿಳಿದ, ಆದ್ದರಿಂದ ಭಕ್ತಿ ಪಂಥದ ಅಭಿವೃದ್ಧಿಯಿಂದ ವಿದ್ಯಾತ್ಮಕ ರೂಪಕ್ಕೆ ವಿದ್ಯಾತ್ಮಕ ಸೇವೆಯನ್ನು ಅನ್ವಯಿಸುವುದರಿಂದ ಕ್ಷುದ್ರ ವಸ್ತುಗಳಿಂದ ಸಹಜವಾಗಿಯೇ ಅನಾಸಕ್ತನಾಗುವನು. ಭೌತಿಕ ವಸ್ತುಗಳಿಂದ ಅವನು ಸಹಜವಾಗಿ ಅನಾಸಕ್ತನಾಗ್ತದೆ. ಅವನಿಗೆ ಗೊತ್ತಾಗುತ್ತೆ ಜಡ ಮತ್ತೆ ಚೇತನದ ವ್ಯತ್ಯಾಸ. ಅವನು ಜಡದಲ್ಲಿ ಜಾಸ್ತಿ ಬೀಳುವುದಿಲ್ಲ. ಪರಮೋಚ್ಚ ವಸ್ತುವಿನಲ್ಲಿ ಆಸಕ್ತನು ಆಗುವನು. ಓಕೆ ನೋಡಿ, ಇಲ್ಲಿ ಕ್ಷುದ್ರ ವಸ್ತುಗಳಿಂದ ಸಹಜವಾಗಿ ಅನಾಸಕ್ತನಾಗುವನು. ಓಕೆ, ಅವನಿಗೆ ವೈರಾಗ್ಯ ಬರುತ್ತೆ. ಪರಮೋಚ್ಚ ವಸ್ತುವಿನಲ್ಲಿ ಆಸಕ್ತನು ಆಗುವನು. ಪರಮೋಚ್ಚ ಭಗವಂತನಲ್ಲಿ ಭಗವಂತನೇ ಸರ್ವಶ್ರೇಷ್ಠ, ಅವನೇ ಶಾಶ್ವತ. ಓಕೆ, ಹಾಗಾಗಿ ಅವನು ಭಗವಂತನ ಪ್ರತಿ ಆಸಕ್ತನಾಗ್ತಾನೆ. ಹಾಗೆಯೇ ಜೀವಿಗಳ ಅತ್ಯುನ್ನತ ವೃತ್ತಿಯಾದ ಭಕ್ತಿ ಪಂಥವು ಐಕ ಇಂದ್ರಿಯಾನುಭೋಗದ ಆಚೆಗೆ ಅವನನ್ನು ಕರೆದೊಯ್ಯುವುದು. ಈ ಭಕ್ತಿ ಪಂಥ ಏನ್ ಮಾಡುತ್ತೆ, ನಾವು ಭೌತಿಕ ಇದ್ರಲ್ಲಿ ತುಂಬಾ ಇಂದ್ರಿಯಾನುಭೋಗದಲ್ಲಿ ಬಿದ್ದಿದೆ, ಅದು ನಮ್ಮನ್ನ ಇದರ ಆಚೆಗೆ ಕರೆದುಕೊಂಡು ಹೋಗುತ್ತದೆ, ಕರೆದೊಯ್ಯುವುದು. ಇದು ಶುದ್ಧ ಭಕ್ತನ ಲಕ್ಷಣ. ಪ್ರಭುಪಾದ ತಿಳಿಸ್ತಾರೆ, ಇದು ಶುದ್ಧ ಭಕ್ತನ ಲಕ್ಷಣ. ಅವನು ಮೂಢನಲ್ಲ, ಕ್ಷುದ್ರ ಶಕ್ತಿಗಳಲ್ಲಿ ಮಗ್ನನಾದವನು ಅಲ್ಲ. ಅವನು ಮೂಢನೂ ಅಲ್ಲ. ಇದು ಈ ಲಕ್ಷಣ ಎಂಥದ್ದು? ಶುದ್ಧ ಭಕ್ತ ಲಕ್ಷಣ. ಅವನು ಏನಾಗ್ತಾನೆ, ಕ್ಷುದ್ರ ವಸ್ತುಗಳಿಂದ ಸಹಜವಾಗಿ ಅನಾಸಕ್ತನಾಗುವನು, ಪರಮೋಚ್ಚ ವಸ್ತುವಿನಲ್ಲಿ ಆಸಕ್ತನೂ ಆಗುವನು. ಹಾಗೆಯೇ ಜೀವಿಗಳ ಅತ್ಯುನ್ನತ ವೃತ್ತಿಯಾದ ಭಕ್ತಿ ಪಂಥವು ಐಕ ಇಂದ್ರಿಯಾನುಭೋಗದ ಆಚೆಗೆ ಅವನನ್ನು ಕರೆದೊಯ್ಯುವುದು. ಇದು ಶುದ್ಧ ಭಕ್ತನ ಲಕ್ಷಣ. ಅವನು ಮೂಢನೂ ಅಲ್ಲ, ಕ್ಷುದ್ರ ಶಕ್ತಿಗಳಲ್ಲಿ ಮಗ್ನನಾದವನು ಅಲ್ಲ. ಆತ ಐಕ ಅಮೂಲ್ಯಗಳನ್ನು ಹೊಂದಿದವನು ಅಲ್ಲ. ಇದನ್ನು ಒಣತರ್ಕದಿಂದ ತಿಳಿಯಲು ಸಾಧ್ಯವಿಲ್ಲ. ನಮ್ಮ ಒಣತರ್ಕದಿಂದ ಇದನ್ನ ತಿಳಿಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾಗಿ ವಾಸ್ತವಿಕವಾಗಿ ಆ ಸರ್ವಶಕ್ತನ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತದೆ. ಆ ಭಗವಂತನ ಅನುಗ್ರಹದಿಂದ ಇದು ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಭುಪಾದ ಅದನ್ನ ಸ್ಪಷ್ಟವಾಗಿ ಇಲ್ಲಿ ಕೊನೆಗೆ ತಿಳಿಸ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಶುದ್ಧ ಭಕ್ತನಾದವನು ಜ್ಞಾನ ವೈರಾಗ್ಯ ಮುಂತಾದ ಎಲ್ಲಾ ಸದ್ಗುಣಗಳನ್ನು ಹೊಂದುವನು. ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಹೇಳಿದ್ದಾರೆ, ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ. ಓಕೆ, ಭಗವಂತನ ಶುದ್ಧ ಭಕ್ತರ ಆಗ್ತಾರೆ ಅಂತ ಅವರಲ್ಲಿ ಎಲ್ಲಾ ಒಳ್ಳೆ ದೇವತೆಗಳ ಎಲ್ಲಾ ಒಳ್ಳೆ ಗುಣಗಳು ಬರುತ್ತೆ, ಎಲ್ಲಾ ಸದ್ಗುಣಗಳನ್ನು ಹೊಂದುವನು. ಆದರೆ ಜ್ಞಾನ ವೈರಾಗ್ಯಗಳನ್ನು ಮಾತ್ರ ಪಡೆದವನು
ಭಕ್ತಿ ಪಂಥದ ತತ್ವಗಳನ್ನು ಸಮಗ್ರವಾಗಿ ತಿಳಿದಿರಲಾರ. ಓಕೆ, ಕಾಳಿ ಜ್ಞಾನ ವೈರಾಗ್ಯ ಮಾರ್ಗದಲ್ಲಿ ಹೋಗುವವರು ಭಕ್ತಿ ಪಂಥದ ಈ ತತ್ವವನ್ನು ಸಮಗ್ರವಾಗಿ ತಿಳಿದಿರಲಾರ. ಮಾನವ ಜೀವಿಗೆ ಭಕ್ತಿ ಪಥವೇ ಸರ್ವೋಚ್ಚ ಧರ್ಮ. ಇದನ್ನ 2 ಶ್ಲೋಕದಲ್ಲಿ ಸೂತ ಗೋಸ್ವಾಮಿ ಶೌನಕಾದಿ ಋಷಿಗಳಿಗೆ ಉತ್ತರವನ್ನ ಕೊಡ್ತಾರೆ. ನಾವು ಈ ಶ್ಲೋಕವನ್ನ 2 ಶ್ಲೋಕವನ್ನ ನೋಡಿ ನಂತರ ನೋಡಿದ್ವು. 2 ಶ್ಲೋಕವನ್ನ ನೋಡಿ ನಂತರ 8ನೇ ಶ್ಲೋಕಕ್ಕೆ ಹೋಗುವ. ನಿನ್ನೆ ಹೇಳಿದೆ ಎಲ್ಲರ ಹತ್ರ ಕಲ್ತುಕೊಂಡು ಬರ್ಲಿಕ್ಕೆ ತುಂಬಾ ಮುಖ್ಯವಾದಂತ ಶ್ಲೋಕ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರ್ ಅಧೋಕ್ಷಜೆ ಅಹಿತುಕೀಯ ಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಪರಮ ಪುರುಷನ ಪ್ರೇಮಪೂರ್ಣ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿಯೇ ಮಾನವರೆಲ್ಲರಿಗೂ ಪರಮ ವೃತ್ತಿ ಧರ್ಮ ಎನ್ನಿಸಿಕೊಳ್ಳುತ್ತದೆ. ಧರ್ಮ ಯಾವುದು? ಭಗವಂತನಿಗೆ ಪ್ರೇಮಪೂರ್ಣವಾದ ಸೇವೆ ಸಲ್ಲಿಸುವುದು. ಓಕೆ, ಅದೇ ಪರಮೋಚ್ಚವಾದ ಧರ್ಮ. ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ನೀಡಬೇಕಾದಲ್ಲಿ ಅಂತಹ ಭಕ್ತಿ ಸೇವೆಯು ಬೇರೆ ಯಾವುದರಿಂದಲೂ ಪ್ರೇರಿತವಲ್ಲದ್ದು, ನಿರಂತರವಾದದ್ದು ಆಗಿರಬೇಕು. ಓಕೆ, ಯಾವುದರಿಂದಲೂ ಪ್ರೇರಿತವಲ್ಲದ್ದು, ನಿರಂತರವಾದದ್ದು ಆಗಿರಬೇಕು. ಅಂತ ಭಕ್ತಿ ಸೇವೆಯು ಆತ್ಮಕ್ಕೆ ಸಂಪೂರ್ಣ ತೃಪ್ತಿಯನ್ನ ಕೊಡುತ್ತೆ. ಯಯಾತ್ಮ ಸುಪ್ರಸೀದತಿ, ಆತ್ಮ ಸಂಪೂರ್ಣವಾಗಿ ಸ್ಯಾಟಿಸ್ಫೈ ಆಗುತ್ತೆ, ಸಂತುಷ್ಟಿಯನ್ನ ಹೊಂದುತ್ತದೆ. ನಂತರದ್ದು ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಸು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣರಹಿತ ಜ್ಞಾನವನ್ನು, ಈ ಸಂಸಾರದಿಂದ ವಿರಕ್ತಿಯನ್ನು ಪಡೆಯುವರು. ಈ ಶ್ಲೋಕದಿಂದ ನಮಗೆ ಸ್ಪಷ್ಟ ಆಗುತ್ತೆ. ಸರ್ವೋಚ್ಚವಾದ ಧರ್ಮ ಯಾವುದು? ಭಕ್ತಿ. ಸವೇ ಪುಂಸ ಪರೋ ಧರ್ಮ ಯಥೋ ಭಕ್ತಿರ್ ಅಧೋಕ್ಷಜೆ. ಅದು ಹೇಗಿರ್ಬೇಕು? ಯಾವುದರಿಂದಲೂ ಪ್ರೇರೇಪಿತ ಅಲ್ಲದ್ದು ಮತ್ತೆ ನಿರಂತರವಾದದ್ದು ಆಗಿರಬೇಕು. 2 ಇದನ್ನ ಕೊಟ್ಟಿದೆ. ಅಂತ ಭಕ್ತಿ ಸೇವೆಯಿಂದ ಆತ್ಮಕ್ಕೆ ಸಂಪೂರ್ಣವಾಗಿ ತೃಪ್ತಿ ಸಿಗುತ್ತೆ. ಯಯಾತ್ಮ ಸುಪ್ರಸೀದ, ಅವರ ಹೃದಯ ಸಂಪೂರ್ಣವಾಗಿ ತೃಪ್ತಿಯನ್ನ ಹೊಂದುತ್ತೆ. ನಂತರ ಇಲ್ಲಿ ತಿಳಿಸಿದ್ದು, ನಾವು ಭಕ್ತಿಯನ್ನ ಮಾಡಿದ್ರೆ ಈ ಶ್ಲೋಕದಲ್ಲಿ ನಮಗೆ ಗೊತ್ತಾಗುತ್ತೆ, ಅವರಿಗೆ ಜ್ಞಾನವು ಬರುತ್ತೆ, ವೈರಾಗ್ಯವು ಬರುತ್ತೆ. ಓಕೆ, ನಮಗೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ 3: ಭಕ್ತಿ, ಜ್ಞಾನ, ವೈರಾಗ್ಯ. ಆದ್ರೆ ಭಕ್ತಿ ಸೇವೆ ಮಾಡಿದ್ರೆ ಸಾಕು, ನಮಗೆ ಜ್ಞಾನವೂ ಬರುತ್ತೆ, ವೈರಾಗ್ಯವು ಬರುತ್ತೆ. ಅದು ಈ ಶ್ಲೋಕದಲ್ಲೇ ಸೂತ ಗೋಸ್ವಾಮಿ ತಿಳಿಸ್ತಾರೆ. ಓಕೆ, ನಂತರ ಶ್ಲೋಕ 8 ಅದನ್ನ ತಿಳಿಸ್ತಾರೆ. ಧರ್ಮ 8ನೇ ಶ್ಲೋಕದಲ್ಲಿ ಧರ್ಮಸ್ವನುಷ್ಠಿತ ಪುಂಸ ವಿಶ್ವಕ್ಷೇನ ಕಥಾಸುಯ ನ ಉತ್ಪಾದಯತಿರತಿ ಶ್ರಮ ಏವ ಹಿ ಕೇವಲಂ. ಧರ್ಮಸ್ವನುಷ್ಠಿತ ಪುಂಸಾನ್ ವಿಶ್ವಕ್ಷೇನ ಕಥಾಸೂಯ ನ ಉತ್ಪಾದಯದಿರತಿಂ ಶ್ರಮ ಏವ ಹಿ ಕೇವಲಂ. ಎಲ್ಲರೂ ಶ್ಲೋಕವನ್ನು ಹೇಳಿ, ನಾನೆಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಧರ್ಮ ಕ್ಷಮಂ ಏವ ಹಿ ಕೇವಲಂ. ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಷೇನ ಕಥಾಸೂಯ ನ ಉತ್ಪಾದಯದಿರತಿ ಶ್ರಮ ಏವ ಹಿ ಕೇವಲಂ. ಓಕೆ, ಶ್ರಮ ಏವ ಹಿ ಕೇವಲಂ ಇದು ತುಂಬಾ ಮುಖ್ಯವಾದದ್ದು. ಧರ್ಮ ಉದ್ಯೋಗವು ಸ್ವನುಷ್ಠಿತ ತನ್ನ ಸ್ಥಿತಿಗನುಗುಣವಾಗಿ ನಿರ್ವಹಿಸಲ್ಪಟ್ಟ ಪುಂಸಾಂ ಮನುಷ್ಯರ ವಿಶ್ವಕ್ಷೇನ ದೇವೋತ್ತಮ ಪುರುಷನ ಸ್ವಾಂಸದ ಕಥಾಸು ಸಂದೇಶದಲ್ಲಿ ಯಾವ ನ ಉತ್ಪಾದಯತ್ ಯದಿ ಉಂಟು ಮಾಡದಿದ್ದರೆ ರತಿಂ ಆಕರ್ಷಣೆಯನ್ನು ಶ್ರಮ ಏವ ವ್ಯರ್ಥ ಕಾರ್ಯವೇ ಹಿ ಖಂಡಿತವಾಗಿಯೂ ಕೇವಲಂ ಸಂಪೂರ್ಣವಾಗಿ. ನೋಡಿ, ಮಾನವರ ಸ್ವಸ್ಥಿತಿಗನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪರಮಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ
ವ್ಯರ್ಥ ಶ್ರಮ ಅಷ್ಟೇ. ಓಕೆ, ನಾವು ಎಲ್ಲಾ ವೃತ್ತಿಯನ್ನ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಎಲ್ಲಾ ಮಾಡ್ತೇವೆ. ಎಲ್ಲವನ್ನ ಮಾಡಿ ನಮಗೆ ಯಾವಾಗ ಭಗವಂತನ ಸಂದೇಶವನ್ನ ಕೇಳಲಿಕ್ಕೆ ಆಸಕ್ತಿ ಮೂಡುವುದಿಲ್ಲವೋ, ನಮ್ಮ ಶ್ರಮ ಏವ ಹಿ ಕೇವಲಂ, ನಾವು ಕಷ್ಟ ಬಂದದ್ದೇ ಬಂತು, ಅದರಿಂದ ಏನು ಪ್ರಯೋಜನ ಇಲ್ಲ, ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಶ್ರಮ ಏವ ಹಿ ಕೇವಲಂ, ಇದನ್ನ ತಿಳಿಸ್ತಾರೆ. ಮಾನವ ಸ್ವಸ್ಥಿತಿಗೆ ಅನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ನಾವೆಲ್ಲ ಮಾಡ್ತೇವೆ, ಏನೆಲ್ಲ ಕೆಲಸ ಮಾಡ್ತೇವೆ ಅದೆಲ್ಲ ಮಾಡಿ ಆ ದೇವೋತ್ತಮ ಪರಮ ಪುರುಷನ ಸಂದೇಶದಲ್ಲಿ ಅದು ಆಸಕ್ತಿಯನ್ನ ಮೂಡಿಸದಿದ್ರೆ, ಭಗವಂತನ ಬಗ್ಗೆ ಕೇಳ್ಬೇಕು, ಓಕೆ, ಆಸಕ್ತಿ ಬರ್ಬೇಕಂತ, ಭಗವಂತನ ಬಗ್ಗೆ ನನಗೆ ಕೇಳ್ಬೇಕು, ಭಗವಂತನ ಇನ್ನೂ ತಿಳಿಬೇಕು, ಜಾಸ್ತಿ ತಿಳಿಬೇಕು, ಹಾಗೆ ನಾವು ಆಸಕ್ತಿ ಬರ್ಬೇಕು. ಅದು ಬರದಿದ್ದರೆ ಶ್ರಮ ಏವ ಹಿ ಕೇವಲಂ, ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ, ಕಾಲಕ್ಷೇಪ ಅಷ್ಟೇ. ಓಕೆ, ನಮ್ಮ ಟೈಮ್ ವೇಸ್ಟ್, ವ್ಯರ್ಥ, ನಾವೆಲ್ಲ ಮಾಡಿದ ಪ್ರಯತ್ನ ವೇಷ್ಟ. ಅದನ್ನ ಪ್ರಭುಪದಿ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಯಾರಾದ್ರೂ ಭಾವಾರ್ಥ ನೋಡಿ, ನಾನು ಅನ್ಮ್ಯೂಟ್ ಮಾಡ್ತೇನೆ ಅವರನ್ನ. ಸುಮತಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬದುಕಿನ ಬಗ್ಗೆ ಮಾನವನ ನಿಲುವು ವಿಭಿನ್ನವಾದ್ದರಿಂದ ಅದಕ್ಕನುಗುಣವಾಗಿ ಅವನ ವೃತ್ತಿಯು ಕಾರ್ಯಗಳು ವಿವಿಧವಾಗಿವೆ. ಐಹಿಕ ಸ್ಥೂಲ ದೇಹದಾಚೆಗೆ ಏನನ್ನೂ ಕಾಣಲಾರದ ಪ್ರಾಪಂಚಿಕನಿಗೆ ಇಂದ್ರಿಯಾತೀತವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ಅವನ ವೃತ್ತಿಯ ಕಾರ್ಯಗಳು ವ್ಯಷ್ಟಿ ಮತ್ತು ಸಮಷ್ಟಿಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತವೆ. ವ್ಯಷ್ಟಿಗತ ಸ್ವಾರ್ಥ ವ್ಯಕ್ತಿಯುತ ದೇಹದ ಸುತ್ತುತ್ತದೆ. ಇದು ಸಾಮಾನ್ಯವಾಗಿ ಪ್ರಾಣಿ ಮಾತ್ರದಲ್ಲಿ ಕಂಡುಬರುತ್ತದೆ. ಸಮಷ್ಟಿಗತ ಸ್ವಾರ್ಥ ಮಾನವನ ಸಮಾಜದಲ್ಲಿ ತೋರುತ್ತದೆ. ಅದು ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ ಮತ್ತು ಜಗತ್ತಿನ ಸುತ್ತುತ್ತದೆ. ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ. ಈ ಸ್ಥೂಲ ಪ್ರಾಪಂಚಿಕ ಕರಿಗಿಂತ ಕಿಂಚಿದ್ದನ ಸ್ಥಾನದಲ್ಲಿ ಮಾನಸಿಕ ಊಹಾಪೋಹ ನಡೆಸುವವರಿದ್ದಾರೆ. ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಕಾವ್ಯ ರಚನೆಯಲ್ಲಿಯೋ ತತ್ವಶಾಸ್ತ್ರದಲ್ಲೋ ಅಥವಾ ಯಾವುದೋ ಮತತತ್ವ ಪ್ರಚಾರದಲ್ಲಿಯೋ ತೊಡಗಿರುತ್ತಾರೆ. ಅದೇ ಅವರಿಗೆ ಉದ್ಯೋಗ. ಅದಕ್ಕೂ ಸಹ ದೇಹ ಮತ್ತು ಮನಸ್ಸಿಗೆ ಸೀಮಿತವಾದ ಸ್ವಾರ್ಥವೇ ಗುರಿ. ಆದರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸುಪ್ತವಾದ ಆತ್ಮ ಇದೆ. ಅದು ಇಲ್ಲವಾಯಿತೆಂದರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಪೂರ್ಣವಾಗಿ ತೊಡೆದು ಹಾಕುತ್ತದೆ. ಆದರೆ ಅಲ್ಪಜ್ಞರಾದ ಮನುಜರಿಗೆ ಈ ಚಿದಾತ್ಮದ ಅಗತ್ಯಗಳು ಇರುವುದಿಲ್ಲ. ಮೂಢ ಮನುಜರಿಗೆ ಆತ್ಮದ ಅರಿವು ಇಲ್ಲದಿದ್ದರಿಂದಲೂ ಅದು ಯಾಕೆ ದೇಹ ಮತ್ತು ಮನಸ್ಸುಗಳು ನಿಯಮಕ್ಕೊಳಪಟ್ಟಿಲ್ಲವೆಂದು ಗೊತ್ತಿಲ್ಲದಿರಿಂದಲೂ ಅವರು ತಮ್ಮ ವ್ಯಕ್ತಿಯ ಕಾರ್ಯಗಳನ್ನು ಆಚರಿಸುವಲ್ಲಿ ತೃಪ್ತಿ ಹೊಂದಿಲ್ಲ. ಆತ್ಮತೃಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಆತ್ಮ ಈ ಸ್ಥೂಲ ದೇಹದ ಮತ್ತು ಸೂಕ್ಷ್ಮ ಮನಸ್ಸಿನ ಆಚೆಗಿದೆ. ದೇಹ ಮತ್ತು ಮನಸ್ಸುಗಳನ್ನು ಪ್ರೇರೇಪಿಸುವ ಚೈತನ್ಯ ತತ್ವವೇ ಆತ್ಮ. ಸುಪ್ತವಾದ ಆತ್ಮದ ಅಗತ್ಯವನ್ನರಿಯದೆ ದೇಹ ಮತ್ತು ಮನಸ್ಸಿನ ಪ್ರಾಪ್ತಿಯಿಂದಷ್ಟೇ ಯಾರು ಸುಖಿಯಾಗಿರಲಾರರು. ದೇಹ ಮತ್ತು ಮನಸ್ಸುಗಳು ಚಿದಾತ್ಮದ ಅನಗತ್ಯ ಹೊರ ಆವರಣ ಮಾತ್ರ. ಚಿದಾತ್ಮದ ಅಪೇಕ್ಷೆಯನ್ನು ಪೂರೈಸಬೇಕು. ಪಕ್ಷಿಯ ಪಂಜರವನ್ನು ಶುಚಿಗೊಳಿಸುವುದರಿಂದಷ್ಟೇ ಯಾರು ಹಕ್ಕಿಯನ್ನು ಸಂತೈಸಲಾರರು. ಹಕ್ಕಿಯದೇ ಆದ ಬೇಡಿಕೆಯನ್ನು ತಿಳಿಯಲೇಬೇಕು. ಓದ್ಬೇಕಾ ಪ್ರಭು? ಮುಂದಕ್ಕೆ ಓದ್ಬೇಕಾ? ಸಾಕು ಮತ್ತೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಓದದವರಿದ್ರೆ ಓದಿ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಐಹಿಕ ಬಂಧನದ ಸೀಮಿತ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ ಚಿದಾತ್ಮದ ಬೇಡಿಕೆ. ವಿಶಾಲತರ ವಿಶ್ವದ ಪ್ರಾಕಾರವನ್ನು ದಾಟಿ ಹೋಗಲು ಆತ್ಮ ಬಯಸುತ್ತದೆ. ಮುಕ್ತ ಪ್ರಕಾಶ ಮತ್ತು ಚೈತನ್ಯವನ್ನು ಕಾಣಬಯಸುತ್ತದೆ. ದೇವೋತ್ತಮ ಪುರುಷ ಸ್ವರೂಪದ ಪೂರ್ಣ ಚೈತನ್ಯವನ್ನು ಕಾಣುವುದೇ ಪೂರ್ಣ ಸ್ವಾತಂತ್ರ್ಯದ ಸಾಧನೆ. ದೇವರನ್ನು ಕುರಿತ ಸುಪ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ. ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹದ ಮೂಲಕವೇ ಆಧ್ಯಾತ್ಮಿಕ ಅಸ್ತಿತ್ವ ವ್ಯಕ್ತವಾಗುತ್ತದೆ. ಆದ್ದರಿಂದ ದೈವಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಪರಮ ಪುರುಷನ ದೈವಿಕ ಚರ್ಯೆಯನ್ನು ಶ್ರವಣ ಮಾಡುವುದರಿಂದ ಮತ್ತು ಪಠನ ಮಾಡುವುದರಿಂದ ಮಾತ್ರ ಇದು ಸಾಧ್ಯ. ಪರಮ ಪುರುಷನ ದಿವ್ಯ ಸಂದೇಶವನ್ನು ಶ್ರವಣ ಮಾಡಲು, ಪಠಿಸಲು ಆಸಕ್ತಿಯನ್ನು ಮೂಡಿಸಲಾರದ ಕರ್ತವ್ಯ ಕರ್ಮಗಳಿಂದ ವೃಥಾ ಕಾಲಹರಣವಷ್ಟೇ ಆಗುವುದು ಎಂದು ಇಲ್ಲಿ ಹೇಳಿದೆ. ಈ ಕಾರಣದಿಂದಲೇ ಮಿಕ್ಕ ವೃತ್ತಿ ಧರ್ಮಗಳು ಅವು ಯಾವ
ಮತಕ್ಕಾದರೂ ಸಂಬಂಧಪಟ್ಟಿರಲಿ ಆತ್ಮಕ್ಕೆ ಬಂಧ ವಿಮುಕ್ತಿಯನ್ನು ಕೊಡಲಾರವು. ಮೋಕ್ಷವಾದಿಗಳ ಕಾರ್ಯವೈಖರಿಯು ವ್ಯರ್ಥ, ಏಕೆಂದರೆ ಬಂಧ ಮೋಚನದ ಮೂಲ ಸ್ತೋತ್ರವನ್ನು ಕಂಡುಕೊಳ್ಳುವಲ್ಲಿ ಸೋತಿದ್ದಾರೆ. ಐಹಿಕ ಪ್ರಾಪ್ತಿ ಕಾಲ ದೇಶಗಳಿಗೆ ಸೀಮಿತವಾದದ್ದೆಂಬುದನ್ನು ಸ್ಥೂಲ ಪ್ರಾಪಂಚಿಕರು ಅನುಭವದಿಂದ ತಿಳಿಯಬಹುದು. ಈ ಲೋಕದಲ್ಲೇ ಆಗಲಿ ಬೇರೆ ಲೋಕದಲ್ಲೇ ಆಗಲಿ ಸ್ವರ್ಗಕ್ಕೆ ಏರಲಿ ಕಾತರಗೊಂಡ ಆತ್ಮಕ್ಕೆ ಶಾಶ್ವತ ಆವಾಸ ಕಾಣಸಿಗದು. ಸಮರ್ಪಕವಾದ ಶಾಸ್ತ್ರಬದ್ಧ ಪ್ರಕ್ರಿಯೆಯುಳ್ಳ ಪರಿಪೂರ್ಣವಾದ ಭಕ್ತಿ ಸೇವೆಯೊಂದೇ ಕಾತರಿಸುವ ಆತ್ಮವನ್ನು ತೃಪ್ತಿಪಡಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ತಿಳಿಸಿದ್ರು ಶ್ರಮ ಏವಹಿ ಕೇವಲ ಅದನ್ನೇ ಪ್ರಭುಪಾದಿ 3ನೇ ಪ್ಯಾರಾಗ್ರಾಫ್ ಅಲ್ಲಿ ತಿಳಿಸ್ತಾರೆ. ಪರಮ ಪುರುಷನ ದಿವ್ಯ ಸಂದೇಶವನ್ನು ಶ್ರವಣ ಮಾಡಲು ಪಠಿಸಲು ಆಸಕ್ತಿಯನ್ನು ಮೂಡಿಸಲಾರದ ಕರ್ತವ್ಯ ಕರ್ಮಗಳಿಂದ ವೃತ ಕಾಲಹರಣವಷ್ಟೇ ಆಗುವುದು ಎಂದು ಇಲ್ಲಿ ಹೇಳಿದೆ. ಶ್ರಮ ಏವಹಿ ಕೇವಲಂ. ಅದನ್ನ 3 ಪ್ಯಾರಾಗ್ರಾಫ್ನ ಇದಕ್ಕೆ ಭಾವಾರ್ಥವನ್ನ ಕೊಟ್ಟಿದ್ದಾರೆ ಪ್ರಭುಪಾದ. ಮೊದಲಿಗೆ ತಿಳಿಸ್ತಾರೆ, ಬದುಕಿನ ಬಗ್ಗೆ ಮಾನವನ ನಿಲುವು ಭಿನ್ನವಾದ್ದರಿಂದ ಅದಕ್ಕನುಗುಣವಾಗಿ ಅವನ ವೃತ್ತಿಯ ಕಾರ್ಯಗಳು ವಿವಿಧವಾಗಿವೆ. ನಿಲುವು ಭಿನ್ನ ಆಗಿರುವ ಕಾರಣ ಅದಕ್ಕನುಗುಣವಾಗಿ ಬೇರೆ ಬೇರೆ ಅವನ ವೃತ್ತಿಯು ಕಾರ್ಯಗಳು ವಿವಿಧವಾಗಿದೆ, ಬೇರೆ ಬೇರೆ ಇದೆ. ಹೈಕ ಸ್ಥೂಲದಾಚೆಗೆ ಏನನ್ನೂ ಕಾಣಲಾರದ ಪ್ರಾಪಂಚಿಕನಿಗೆ ಇಂದ್ರಿಯಾತೀತವಾದದ್ದು ಯಾವುದೂ ಇಲ್ಲ. ಯಾರೋ ಈ ಸ್ಥೂಲ ಈ ಕಾಣುವ ಅಂದ್ರೆ ಅವರ ಪ್ರತ್ಯಕ್ಷ ಪ್ರಮಾಣಕ್ಕಿಂತ ಆಚೆ ಯಾವುದನ್ನ ಒಪ್ಪುವುದಿಲ್ಲ, ಅವರು ಅದೆಲ್ಲ ಇಂದ್ರಿಯಾತೀತವಾದದ್ದು. ಅವರು ಇದರಲ್ಲೇ ಇರ್ತಾರೆ. ಆದ್ದರಿಂದ ಅವನ ವೃತ್ತಿಯ ಕಾರ್ಯಗಳು ವ್ಯಷ್ಟಿ ಮತ್ತು ಸಮವಿಷ್ಟಿಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತವೆ. ವ್ಯಷ್ಟಿಗತ ಸ್ವಾರ್ಥ ವೈಯಕ್ತಿಕ ದೇಹದ ಸುತ್ತ ಸುತ್ತುತ್ತದೆ. ಇದು ಸಾಮಾನ್ಯವಾಗಿ ಪ್ರಾಣಿ ಮಾತ್ರದಲ್ಲಿ ಕಂಡುಬರುತ್ತದೆ. ಸಮಷ್ಟಿಗತ ಸ್ವಾರ್ಥ ಮಾನವ ಸಮಾಜದಲ್ಲಿ ತೋರುತ್ತದೆ. ಅದು ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ ಮತ್ತು ಜಗತ್ತಿನ ಸುತ್ತ ಸುತ್ತುತ್ತದೆ. ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ. ಅಂದ್ರೆ ಅವರು ಈ ಸ್ಥೂಲ ಅಂದ್ರೆ ನಮ್ಮ ಕಣ್ಣೇ ಕಾಣು ಇದಕ್ಕಿಂತ ಆಚೆ ಪರೆಯಾದದ್ದನ್ನು ಅವರು ಯಾವುದೂ ಒಪ್ಪುವುದಿಲ್ಲ. ಹಾಗಾಗಿ ಇಲ್ಲಿ ಪ್ರಭುಪಾದ ಇದೇ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ತಿಳಿಸ್ತಾರೆ. ಅಂದ್ರೆ ನಾವು ಜಡ ಮತ್ತೆ ಚೇತನದ ವ್ಯತ್ಯಾಸವನ್ನ ಮೊದಲು ತಿಳಿದುಕೊಳ್ಬೇಕು. ಅವ್ರದ್ದು ಅದೇ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ ಆಗಿರ್ತದೆ. ಅದರ ಆಚೆಗೆ ಅವರು ಯಾವುದನ್ನ ಅಂದ್ರೆ ದೇಹಕ್ಕೆ ಯಾವುದು ಸುಖ ಸಿಕ್ಕಿದ್ರೆ ಅದೇ ಉತ್ತಮವಾದ ಸುಖ ಅಂತ ತುಂಬಾ ಮಯದ ಬಗ್ಗೆ ಪ್ರಭುಪಾದರು ತುಂಬಾ ಸುಖದ ಲೆವೆಲ್ಸ್ ತುಂಬಾ ಉಂಟು. ಅದರ ಬಗ್ಗೆ ಈ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಈ ಸ್ಥೂಲ ಪ್ರಾಪಂಚಿಕರಿಗಿಂತ ಕಿಂಚಿದುಣ್ಣದ ಸ್ಥಾನದಲ್ಲಿ ಮಾನಸಿಕ ಊಹಾಪೋಹ ನಡೆಸುವವರಿದ್ದಾರೆ. ನಾನು ನಿಮ್ಗೆ ಇದನ್ನ 1 ಸೆಕೆಂಡ್ ನಾನು ಸ್ಲೈಡ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಮಾಡುವ. 1 ನಿಮಿಷ. ಇಲ್ಲಿ ಕಾಣ್ಬೋದು. ಅವರು ಈ ಲೆವೆಲ್ ಅಲ್ಲಿ ಇರ್ತಾರೆ. ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಆನಂದಮಯ. ಈ ಹೈಕ ಈ 2 ಪ್ರಾಣಮಯ ಮತ್ತೆ ಅನ್ನಮಯ. ಅವರು ಈ ತಿನ್ನುವುದ್ರಲ್ಲಿ ದೇಹದ ಇದರಲ್ಲಿ ಇರುತ್ತಾರೆ. ಜೀವನನ್ನು ಕಾಪಾಡಿಕೊಳ್ಳುವುದು ಆ ಸ್ತರದಲ್ಲಿ ಇರ್ತಾರೆ. ಅದನ್ನ ಪ್ರಭುಪಾದರು ಇಲ್ಲಿ ತಿಳಿಸ್ತಾರೆ, ನಾವು ಕಾಣ್ಬೋದು. ಸ್ಥೂಲ ಅವರು ಅಂತವರು ಆ ಮಯದಲ್ಲಿರೋದು ಅನ್ನಮಯ ಮತ್ತೆ ಪ್ರಾಣಮಯ. ಐಕ ಸ್ಥೂಲದಾಚೆಗೆ ಏನನ್ನೂ ಕಾಣಲಾರದ ಪ್ರಾಪಂಚಿಕನಿ ಇಂದ್ರಿಯಾತೀತವಾದದ್ದು ಯಾವುದೂ ಇಲ್ಲ. ಅವರು ಇಂದ್ರಿಯದಿಂದ ಪರೆಯಾದದ್ದು ಯಾವುದನ್ನ ಗ್ರಹಿಸುವುದಿಲ್ಲ. ಅವ್ರು ಆ ಲೆವೆಲ್ ಅಲ್ಲಿ ಇದ್ದಾರೆ. ಆಹಾರ ತಿಂದು ನಾನು ಇದಾಗ್ಬೋದು ಮತ್ತೆ ಕಾಪಾಡು, ನನ್ನ ರಕ್ಷಣೆ ತುಂಬಾ ಮುಖ್ಯವಾದದ್ದು. ಅದ್ರ ಆಚೆಗೆ ಅವರು ಯಾವುದನ್ನ ಕಾಣುವುದಿಲ್ಲ. ಆದ್ದರಿಂದ ಅವನ ವೃತ್ತಿಯ ಕಾರ್ಯಗಳು ವ್ಯಷ್ಟಿ ಮತ್ತು ಸಮಷ್ಟಿಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತದೆ. ಅದಕ್ಕೊಂದು ಲಿಮಿಟ್ ಇರ್ತದೆ. ವ್ಯಷ್ಟಿಗತ ಸ್ವಾರ್ಥ ವೈಯಕ್ತಿಕ ದೇಹದ ಸುತ್ತ ಸುತ್ತುತ್ತದೆ. ದೇಹದಲ್ಲಿ ಇರುವುದು. ಇದು ಸಾಮಾನ್ಯವಾಗಿ ಪ್ರಾಣಿ ಮಾತ್ರದಲ್ಲಿ ಕಂಡು ಬರುತ್ತದೆ. ಪ್ರಾಣಿಗೆ ಅದೇ ಇರುವುದು. ಅದು ಆಹಾರವನ್ನ ಅದಕ್ಕೆ ಬೇಕಾದದ್ದು ಆಹಾರ ಮತ್ತೆ ರಕ್ಷಣೆ.
ಓಕೆ, ಅದರಲ್ಲಿ ಜಾಸ್ತಿ. ಓಕೆ, ಅದನ್ನ ಪ್ರಭುಪಾದ, ಇದು ಸಾಮಾನ್ಯವಾಗಿ ಪ್ರಾಣಿ ಮಾತ್ರದಲ್ಲಿ ಕಂಡು ಬರುತ್ತದೆ. ಸ್ವಷ್ಟಿಗತ ಸ್ವಾರ್ಥ್ಯ ಮಾನವ ಸಮಾಜದಲ್ಲಿ ತೋರುತ್ತದೆ. ಆದರೆ ಈಗ ಇದು ಮಾನವ ಸಮಾಜದಲ್ಲಿ ತೋರುತ್ತದೆ. ಅದು ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ ಮತ್ತು ಜಗತ್ತಿನ ಸುತ್ತುತ್ತದೆ. ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ. ಓಕೆ, ದೇಹದ ಸುಖ, ಅದರ ಆಚೆ ಅವರು ಯಾವುದನ್ನ ಕಾಣುವುದಿಲ್ಲ. ಈ ಸ್ಥೂಲ ಪ್ರಪಂಚಿಕರಿಗಿಂತ ಕಿಂಚಿದುನ್ನತ ಸ್ಥಾನದಲ್ಲಿ ಮಾನಸಿಕ ಊಹಾಪೋಹ ನಡೆಸುವವರಿದ್ದಾರೆ. ಅದಕ್ಕಿಂತ ಆಚೆ ಈ ಮಾನಸಿಕ ಊಹಾಪೋಹದವರಿದ್ದಾರೆ. ಅವರು ಸೂಕ್ಷ್ಮದ, ಓಕೆ, ಮನಸ್ಸು, ಜ್ಞಾನಮಯ ಮನಸ್ಸು, ಬುದ್ಧಿವಂತಿಕೆ, ಭಾವನೆ, ಇದರ ಆಚೆಗೆ ಅವರು ಯೋಚನೆಯನ್ನ ಮಾಡ್ತಾರೆ. ಮಾನಸಿಕ ಊಹಾಪೋಹದಿಂದ ನಡೆಯುವವರಿದ್ದಾರೆ. ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಕಾವ್ಯ ರಚನೆಯಲ್ಲೋ ಶಾಸ್ತ್ರದಲ್ಲೋ ಅಥವಾ ಯಾವುದಾದರೊಂದು ತತ್ವ ಪ್ರಚಾರದಲ್ಲೋ ತೊಡಗಿರುತ್ತಾರೆ. ಅದೇ ಅವರಿಗೆ ಉದ್ಯೋಗ. ಅವರು ಸ್ವಲ್ಪ ಮಾನಸಿಕ ಲೆವೆಲ್ ಅಲ್ಲಿ ಇದ್ದಾರೆ, ಇವರು ಸ್ಥೂಲ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೂ ಸಹ ದೇಹ ಮತ್ತು ಮನಸ್ಸಿಗೆ ಸೀಮಿತವಾದ ಸ್ವಾರ್ಥವೇ ಗುರಿ. ಅವರು ಮನಸ್ಸು ಮತ್ತು ದೇಹದ ಇದರಲ್ಲಿ ಇದ್ದಾರೆ. ಆದರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸೂಕ್ತವಾದ ಆತ್ಮ ಇದೆ. ಓಕೆ, ಆತ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ನಾವು ಆತ್ಮ. ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ, ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಸಸ್ತು ಪರ ಬುದ್ಧೇ ಯೋ ಬುದ್ಧೇ ಪರತಸ್ತು ಸಹ. ಜಡವಸ್ತುಗಳಿಗಿಂತ ಇಂದ್ರಿಯ ಶ್ರೇಷ್ಠವಾದದ್ದು, ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿಗಿಂತ ಶ್ರೇಷ್ಠವಾದದ್ದು ಆತ್ಮ. ಓಕೆ, ನೋಡಿ ಇಲ್ಲಿ ತಿಳಿಸ್ತಾರೆ, ಆದರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸೂಕ್ತವಾದ ಆತ್ಮ ಇದೆ. ಅದು ಅದಕ್ಕಿಂತ ಈ ಮನಸ್ಸು ಮತ್ತೆ ದೇಹ ಮತ್ತು ಮನಸ್ಸಿಗೆ ಪರೆಯಾದ, ಬುದ್ಧಿಗಿಂತಲೂ ಪರೆಯಾದದ್ದು. ಅದು ಇಲ್ಲವಾಯಿತೆಂದರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಪೂರ್ಣವಾಗಿ ಬರಿದು ಮಾಡುತ್ತದೆ. ಆತ್ಮ ಹೋದ್ರೆ ಹೋಯ್ತು, ಮತ್ತೆ ಯಾವುದನ್ನ ನಮಗೆ ಇದು ಮಾಡುದು. ಆದ್ರೆ ಆತ್ಮ ಮುಖ್ಯವಾದದ್ದು. ನಾವು ಆತ್ಮ. ಓಕೆ, ಎಲ್ಲವನ್ನು ಬರಿದು ಮಾಡುತ್ತದೆ ಮತ್ತೆ ತೊಳೆದು ಹಾಕುತ್ತದೆ. ಆದರೆ ಅಲ್ಪಜ್ಞರಾದ ಮನುಜರಿಗೆ ಆ ಚಿದಾತ್ಮದ ಅಗತ್ಯಗಳು ಅರಿವು ಇರುವುದಿಲ್ಲ. ಓಕೆ, ಮುಖ್ಯವಾಗಿ ಆತ್ಮ. ಈ ಪ್ರಶ್ನೆಯನ್ನ ಮಾಡಿದವರ ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ಹೇಗೆ ಆಗ್ಬೋದು, ಮೊದಲನೇ ಅಧ್ಯಾಯದಲ್ಲಿ ಅವ್ರು ಪ್ರಶ್ನೆ ಮಾಡಿದ್ರು. ಓಕೆ, ಅವರ ಹೃದಯ ಸಂಪೂರ್ಣವಾಗಿ ತೃಪ್ತಿ ಹೇಗೆ ಹೊಂದ್ಬೋದು. ಓಕೆ, ಅಲ್ಪಜ್ಞರಾದ ಮನುಜರಿಗೆ ಆ ಚಿದಾತ್ಮದ ಅಗತ್ಯಗಳ ಅರಿವು ಇರುವುದಿಲ್ಲ. ಅದಕ್ಕೆ ಯಾವುದು ಬೇಕು ಅಂತ, ಆತ್ಮಕ್ಕೆ ಆಹಾರ ಯಾವುದು, ಅದನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದ ಉದಾಹರಣೆಯನ್ನ ಕೊಟ್ಟು ಪಕ್ಷಿಯ ಉದಾಹರಣೆಯನ್ನ ಕೊಡ್ತಾರೆ. ಓಕೆ, ಅದನ್ನ ಸ್ಪಷ್ಟವಾಗಿ ತಿಳಿಸ್ತದೆ ಈ ಪ್ಯಾರಾಗ್ರಾಫ್ ಅಲ್ಲಿ, 2ನೇ ಪ್ಯಾರಾಗ್ರಾಫ್ ಅಲ್ಲಿ. ಮೂಢ ಜನರಿಗೆ ಆತ್ಮದ ಅರಿವು ಇಲ್ಲದರಿಂದಲೂ ಅದು ಯಾಕೆ ದೇಹ ಮತ್ತು ಮನಸ್ಸುಗಳ ನಿಯಮಕ್ಕೊಳಪಟ್ಟಿಲ್ಲವೆಂದು ಗೊತ್ತಿಲ್ಲದಿಂದಲೂ ಅವರು ತಮ್ಮ ವೃತ್ತಿಯ ಕಾರ್ಯಗಳನ್ನು ಅನುಸರಿಸುವುದಲ್ಲೇ ತೃಪ್ತಿ ಹೊಂದಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವರು ದೇಹವನ್ನ ಹೇಗೆ, ಮನಸ್ಸನ್ನ ಹೇಗೆ ಸಂತುಷ್ಟಿ ಮಾಡ್ಬೇಕು ಅದನ್ನೇ ನೋಡ್ತಾರೆ. ಆತ್ಮವನ್ನ ಹೇಗೆ ಸಂತುಷ್ಟಿ ಮಾಡುವುದೆಂದು ಅವ್ರಿಗೆ ಗೊತ್ತಿಲ್ಲ. ಆತ್ಮದ ತೃಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾವಿಸಲಾಗಿದೆ. ಹೊಂದಿಲ್ಲ. ಆತ್ಮದ ತೃಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾವಿಸಲಾಗಿದೆ. ಓಕೆ, ಯಯಾತ್ಮ ಸುಪ್ರಸೀದತಿ ಅಂತ ಭಕ್ತಿ ಸೇವೆಯಿಂದ ಅವರ ಆತ್ಮಕ್ಕೆ ಸಂಪೂರ್ಣವಾಗಿ ತೃಪ್ತಿ ಸಿಗುತ್ತೆ. ಈ ಸ್ಥೂಲ ದೇಹದ ಮತ್ತು ಸೂಕ್ಷ್ಮ ಮನಸ್ಸಿನ ಆಚೆಗಿದೆ. ಓಕೆ, ಅದು ಈ ಆತ್ಮ ಎರಡಕ್ಕಿಂತ ಪರೆಯಾದದ್ದು. ನಮ್ಮ ದೇಹಕ್ಕೆ, ನಮ್ಮ ಆತ್ಮಕ್ಕೆ 2 ತರದ ಕವರಿಂಗ್ ಇದೆ. ಓಕೆ, ಆತ್ಮ 2 ತರಹದ ದೇಹದಿಂದ ಕವರ್ ಆಗಿದೆ. ಅದು ಒಂದನೆಯದ್ದು ಸೂಕ್ಷ್ಮ ದೇಹ, ಮತ್ತೊಂದು ಸ್ಥೂಲ ದೇಹ. ಆತ್ಮ ಸತ್ ಚಿತ್ ಆನಂದ, ಎಟರ್ನಲ್ ನಾಲೆಜ್ ಅಂಡ್ ಬ್ಲಿಸ್, 3 ಸತ್ ಚಿತ್ ಆನಂದ ದಿಂದ ಮಾಡಿದ್ದು. ಅದಕ್ಕೊಂದು ಕವರಿಂಗ್ ಇದೆ, ಅದೇ ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹ ಆದದ್ದು ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರದಿಂದ. ನಂತರ
ಆ ಸೂಕ್ಷ್ಮ ದೇಹದವರೆಗೆ ಒಂದು ಕವರ್ ಇದೆ, ಅದೇ ಸ್ಥೂಲ ದೇಹ ಅಂತ ಹೇಳ್ತಾರೆ. ಸ್ಥೂಲ ದೇಹ ಆದದ್ದು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಭೂಮಿ, ರಾಪೋ, ಅನಲೋ, ವಾಯು, ಕಂ ಅಂತ ಹೇಳ್ತಾರೆ. 5 ಆಕಾಶದಿಂದ ಆದದ್ದು. ಅದನ್ನ ಪ್ರಭುಪಾದಲ್ಲಿ ತಿಳಿಸ್ತಾರೆ. ಸೂಕ್ತವಾದ ಆತ್ಮದ ಅಗತ್ಯವನ್ನರಿಯದೆ ದೇಹ ಮತ್ತು ಮನಸ್ಸಿನ ಪ್ರಾಪ್ತಿಯಿಂದಷ್ಟೇ ಯಾರೂ ಸುಖಿಯಾಗಲಾರರು. ಇದರಿಂದ ಯಾರೂ ಸುಖಿಯಾಗಲಾರರು. ದೇಹ ಮತ್ತು ಮನಸ್ಸುಗಳ ಚಿದಾತ್ಮದ ಅನಾಗತ್ಯ ಹೊರ ಆವರಣ ಮಾತ್ರ. ಓಕೆ, ಆತ್ಮದ ಹೊರ ಆವರಣ ಮಾತ್ರ ಯಾವುದು? ಈ ಸೂಕ್ಷ್ಮ ದೇಹ ಮತ್ತೆ ಸ್ಥೂಲ ದೇಹ. ಚಿದಾತ್ಮದ ಅಪೇಕ್ಷೆಯನ್ನು ಪೂರೈಸಬೇಕು. ಚಿದಾತ್ಮದ ಅಪೇಕ್ಷೆಯನ್ನು ಪೂರೈಸಬೇಕು. ಪಕ್ಷಿಯ ಪಂಜರವನ್ನು ಶುಚಿಗೊಳಿಸುವುದರಿಂದಷ್ಟೇ ಯಾರು ಹಕ್ಕಿಯನ್ನು ಸಂತೈಸಲಾರರು. ಹಕ್ಕಿಯದೇ ಆದ ಬೇಡಿಕೆಯನ್ನು ತಿಳಿಯಲೇಬೇಕು. ಪ್ರಭುಪಾದಲ್ಲಿ ತಿಳಿಸ್ತಾರೆ. ನೋಡಿ, ಓಕೆ, ಇಲ್ಲಿ ಒಂದು ಕಾಣ್ತದೆ, ಪಿಕ್ಚರ್ ಕಾಣ್ತದೆ. ಓಕೆ ಓಕೆ ಈ ಒಬ್ರು ಇವ್ರು ಏನ್ ಮಾಡ್ತಾ ಇದ್ದಾರೆ, ಹಕ್ಕಿಗೆ ಏನು ಕೊಡುವುದಿಲ್ಲ, ಹಕ್ಕಿಯ ಪಂಜರವನ್ನ ತುಂಬಾ ಚೆನ್ನಾಗಿ ಸ್ವಚ್ಛ ಮಾಡ್ತಾ ಇದ್ದಾರೆ. ಹಕ್ಕಿ ಸತ್ತೋಗಿದೆ ಅಂದ್ರೆ ಅವರು ಪಂಜರವನ್ನೇ ಸ್ವಚ್ಛ ಮಾಡಿದ್ದು. ಹಾಗಾಗಿ ನಾವು ದೇಹವನ್ನೇ ಎಲ್ಲ ಅಲಂಕಾರ ಮಾಡ್ತೇವೆ. ಓಕೆ, ಇದು ಒಂದು ಸಲ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥದ್ದು, ಲಾಸ್ಟ್ ದೇಹವನ್ನ ಹೊತ್ತಿಸ್ತಾರೆ. ಓಕೆ, ಇದು ಆತ್ಮ ಬಿಟ್ಟು ಹೋದ್ಮೇಲೆ. ಹಾಗಾಗಿ ಆತ್ಮದ ಬೇಡಿಕೆ ತುಂಬಾ ಮುಖ್ಯವಾದದ್ದು. ಓಕೆ, ಆತ್ಮ ಒಂದು ಈ ದೇಹದಲ್ಲಿ ಸಿಕ್ಕಿ ಬಿದ್ದಿದೆ. ಪಂಜರದಲ್ಲಿ ಹಕ್ಕಿ ಅಂದ್ರೆ ಆತ್ಮವು ಸಿಕ್ಕಿ ಬಿದ್ದಿದೆ. ದೇಹವು 5 ಅಂಶಗಳಿಂದ ಮಾಡಲ್ಪಟ್ಟಿದೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಓಕೆ, 5ರಿಂದ ಮಾಡಲ್ಪಟ್ಟಿದೆ. ಆದರೆ ಹಕ್ಕಿಯ ಬೇಡಿಕೆಯನ್ನು ತಿಳಿದುಕೊಳ್ಳಬೇಕು. ಅದನ್ನೇ ಪ್ರಭುಪಾದರು ಈ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ ಕೊನೆಯಲ್ಲಿ. ನೋಡಿ, ಪಕ್ಷಿಯ ಪಂಜರವನ್ನು ಶುಚಿಗೊಳಿಸುವುದರಿಂದಷ್ಟೇ ಯಾರು ಹಕ್ಕಿಯನ್ನು ಸಂತೈಸಲಾರರು. ಹಕ್ಕಿಯದೇ ಆದ ಬೇಡಿಕೆಯನ್ನು ತಿಳಿಯಲೇಬೇಕು. ಹಕ್ಕಿಯ ಬೇಡಿಕೆಯನ್ನು ಅದನ್ನ ನಾವು ತಿಳಿಬೇಕು. ಆತ್ಮಕ್ಕೆ ಆಹಾರವನ್ನ ಕೊಡ್ಬೇಕು. ಜನರು ದೇಹಕ್ಕೆ ಮಾತ್ರ ಆಹಾರವನ್ನ ಕೊಡ್ತಾ ಇದ್ರೆ ಆತ್ಮಕ್ಕೆ ಆಹಾರವನ್ನ ಕೊಡುವುದಿಲ್ಲ. ಆತ್ಮಕ್ಕೆ ಆಹಾರ ಯಾವುದು? ಭಗವಂತನ ಭಕ್ತಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮ ಜಪ. ಓಕೆ, ಕಲಿಯುಗದಲ್ಲಿ ನಾವು ಭಕ್ತಿ ಹೇಗೆ ಮಾಡ್ಬೋದು? ಈ ಭಗವಂತನ ನಾಮವನ್ನ ಜಪ ಮಾಡಿ. ಅದನ್ನ ಪ್ರಭುಪಾದರು 3ನೇ ಪ್ಯಾರಾಗ್ರಾಫ್ ಅಲ್ಲಿ ತಿಳಿಸ್ತಾರೆ. ಐಕ ಬಂಧನದ ಸೀಮಿತ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ ಚಿದಾತ್ಮದ ಬೇಡಿಕೆ. ಆತ್ಮದ ಬೇಡಿಕೆ ಯಾವುದು? ಈ ವಲಯದಿಂದ ಅಂದ್ರೆ ಆತ್ಮ. ಈಗ ನೋಡಿ, ಒಂದು ಮೀನು ಅದು ನೀರನ್ನ ಬಿಟ್ಟು ಹೊರಗೆ ಬಂದ್ರೆ ಅದು ಸುಖವಾಗಿ ಇರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾವು ಆತ್ಮ ಇರ್ಬೇಕಾದದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಅದು ಜಡದ ಜೊತೆ ಅದು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮ ಆಧ್ಯಾತ್ಮಿಕವಾದದ್ದು. ಓಕೆ, ಅದು ಸ್ಪಿರಿಚುವಲ್, ಮೆಟೀರಿಯಲ್ ಅಲ್ಲ, ಐಕ್ಯವಾದದ್ದಲ್ಲ. ಆತ್ಮ ಅದರ ಜಾಗ ಆಧ್ಯಾತ್ಮಿಕ. ಹಾಗಾಗಿ ಇದರ ಬೇಡಿಕೆಯನ್ನ ಪ್ರಭುಪಾದರು ಇಲ್ಲಿ ತಿಳಿಸ್ತಾರೆ. ಐಕ ಬಂಧನದ ಸೀಮಿತ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ ಚಿದಾತ್ಮದ ಬೇಡಿಕೆ. ಆತ್ಮದ ಬೇಡಿಕೆ. ಓಕೆ, ಐಕ ಭೌತಿಕ ಜಗತ್ತಿನಿಂದ ಬಿಡುಗಡೆ ಆಗುವುದು. ಓಕೆ, ಆಧ್ಯಾತ್ಮಿಕ ವಲಯಕ್ಕೆ ಹೋಗುವುದು. ವಿಶಾಲತರ ವಿಶ್ವದ ಪ್ರಕಾರವನ್ನು ದಾಟಿ ಹೋಗಲು ಆತ್ಮಯು ಬಯಸುತ್ತದೆ. ಓಕೆ, ವಿಶಾಲತರ ವಿಶ್ವದ ಪ್ರಕಾರವನ್ನು, ಈ ಭೌತಿಕ ಇದನ್ನ ದಾಟಿ ಹೋಗಲು ಆತ್ಮ ಬಯಸುತ್ತದೆ. ಮುಕ್ತ ಪ್ರಕಾಶ ಮತ್ತು ಚೈತನ್ಯವನ್ನು ಕಾಣಬಯಸುತ್ತದೆ. ಓಕೆ, ಇದು ಈಗ ಜಡದ ಜೊತೆ ಇದೆ. ಅದು ಯಾವುದನ್ನ ಕಾಣಬಯಸ್ತಿದೆ? ಮುಕ್ತ ಪ್ರಕಾಶ ಮತ್ತು ಚೈತನ್ಯವನ್ನು ಕಾಣಬಯಸುತ್ತದೆ. ದೇವೋತ್ತಮ ಪುರುಷ ಸ್ವರೂಪ ಪೂರ್ಣ ಚೈತನ್ಯವನ್ನು ಕಾಣುವುದೇ ಪೂರ್ಣ ಸ್ವಾತಂತ್ರ್ಯದ ಸಾಧನೆ. ಭಗವಂತನನ್ನ, ಹಾಗಾಗಿ ಈ ಭಗವಂತನನ್ನ ನಾವು ಬಿಟ್ಟು ಬಂದಿದೆ, ಅದೇ ಆತ್ಮಕ್ಕೆ ದುಃಖ. ನಾವು ದುಃಖದಲ್ಲಿದ್ದೇವೆ. ಆತ್ಮ ದುಃಖದಿಂದಿದೆ. ಯಾಕೆಂದ್ರೆ ಅದು ಭಗವಂತನ ಜೊತೆ ಇದ್ರೆ ಮಾತ್ರ ಆನಂದವಾಗಿರ್ಲಿಕ್ಕೆ ಸಾಧ್ಯ. ಅದನ್ನ ಪ್ರಭುಪಾದ ಇಲ್ಲಿ ತಿಳಿಸ್ತಾರೆ. ದೇವೋತ್ತಮ ಪುರುಷ ಸ್ವರೂಪ ಪೂರ್ಣ ಚೈತನ್ಯವನ್ನು ಕಾಣುವುದೇ ಪೂರ್ಣ ಸ್ವಾತಂತ್ರ್ಯದ ಸಾಧನೆ. ದೇವರನ್ನು ಕುರಿತು ಸುಪ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ. ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹದ
ಮೂಲಕವೇ ಆಧ್ಯಾತ್ಮಿಕ ಅಸ್ತಿತ್ವ ವ್ಯಕ್ತವಾಗುತ್ತದೆ. ಆದ್ದರಿಂದ ದೈವಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ನಾವು ಪ್ರೇಮ ಇದೆ ನೋಡಿ, ದೇವರನ್ನು ಕುರಿತ ಸೂಕ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ, ಎಲ್ಲರಲ್ಲೂ ಇದೆ. ಓಕೆ, ಭಗವಂತನ ಪ್ರತಿ ಎಲ್ಲರಿಗೂ ಪ್ರೇಮ ಇದೆ. ಅದನ್ನ ಚೈತನ್ಯ ಚರಿತಾಮೃತದಲ್ಲಿ ತಿಳಿಸಿದ್ದಾರೆ. ನಾನು ನಿಮ್ಗೆ ಶ್ಲೋಕ ತೋರಿಸ್ತೇನೆ. ಮಧ್ಯಲಿಲ್ಲ. ಓಕೆ, ಸ್ಲೈಡ್ ಕಾಣ್ಬೋದು. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಾಬು ನಯ ಶವನಾದಿ ಶುದ್ಧ ಚಿತ್ತೆ ಕರಯ ಉದಯ. ಕೃಷ್ಣನ ಮೇಲಿನ ಶುದ್ಧ ಪ್ರೀತಿಯು ಜೀವಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದೆ. ನಮ್ಮ ಎಲ್ಲರ ಹೃದಯದಲ್ಲಿ ಭಗವಂತನ ಮೇಲೆ ಪ್ರೀತಿ ಉಂಟು, ಆದ್ರೆ ಈಗ ಅದು ಕವರ್ ಆಗಿದೆ. ಓಕೆ, ಈ ಭೌತಿಕ ಜಗತ್ತಿನ 3 ಗುಣದ ಇದರಿಂದ ಸಿಕ್ಕಿ ಕವರ್ ಆಗಿ ಅದನ್ನ ನಾವು ಪುನರುಜ್ಜೀವನಗೊಳಿಸ್ಬೇಕು. ಅದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ 2ನೇ ಲೈನಲ್ಲಿ. ಶ್ರವಣಾದಿ ಶುದ್ಧ ಚಿತ್ತೆ ಕರಯ ಉದಯ. ಅದು ಬೇರೆ ಯಾವ ಮೂಲಗಳಿಂದಲೂ ಸಿಗುವಂತದ್ದಲ್ಲ. ಶ್ರವಣ ಮತ್ತು ಜಪದಿಂದ ಹೃದಯವು ಶುದ್ಧವಾದಾಗ ಈ ಪ್ರೀತಿ ಸಹಜವಾಗಿ ಜಾಗೃತಗೊಳ್ಳುತ್ತದೆ. ಓಕೆ, ನಾವು ಭಗವಂತನ ಬಗ್ಗೆ ಕೇಳುವುದರಿಂದ, ಭಗವಂತನ ನಾಮ ಜಪ ಮಾಡುವುದರಿಂದ ನಮ್ಮ ಹೃದಯ ಶುದ್ಧ ಆಗುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ ಇದೇ ಅಧ್ಯಾಯದಲ್ಲಿ. ಶೃಣ್ವತಾ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತು ಭದ್ರಾಣಿ ವಿದುನೋತಿ ಸುಹೃತ್ಸತ ನಷ್ಟ ಪ್ರಾಯೇಶು ಭದ್ರೇಶೋ ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ತದಾರಜೋ. ಈ ಶ್ಲೋಕ ನೆಕ್ಸ್ಟ್ ಬರುತ್ತೆ, ನಾವಲ್ಲಿ ಕಾಣ್ಬೋದು. ನಾವು ಶುದ್ಧ ಆಗುವುದೇಗೆ? ಶ್ರವಣ ಮತ್ತು ಜಪದಿಂದ ಹೃದಯವು ಶುದ್ಧವಾದಾಗ ಆ ಪ್ರೀತಿಯು ಸಹಜವಾಗಿ ಜಾಗೃತಗೊಳ್ಳುತ್ತದೆ. ಅದು ಸಹಜವಾಗಿ ಜಾಗೃತಗೊಳ್ಳುತ್ತದೆ. ಈಗ ಅದು ಕವರ್ ಆಗಿದೆ. ಅದನ್ನ ಪ್ರಭುಪಾದ ಇಲ್ಲಿ ತಿಳಿಸ್ತಾರೆ ನೋಡಿ. ದೇವರನ್ನು ಕುರಿತ ಸೂಕ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ. ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹದ ಮೂಲಕವೇ ಆಧ್ಯಾತ್ಮಿಕ ಅಸ್ತಿತ್ವ ವ್ಯಕ್ತವಾಗುತ್ತದೆ. ಆದ್ದರಿಂದ ದೈವಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕರ್ತವ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ನಾವು ನಮ್ಮನ್ನ ತೊಡಗಿಸಿಕೊಳ್ಬೇಕು. ಹೇಗೆ ಅದನ್ನ ಇಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ ತೊಡಗಿಸಿಕೊಳ್ಬೇಕು ಅಂತ ಹೇಳಿದ್ರು, ಅದು ಹೇಗೆ ಅಂತ ಪ್ರಭುಪಾದರು ನಂತರ ತಿಳಿಸ್ತಾರೆ. ಪರಮ ಪುರುಷನ ದೈವಿಕ ಚರ್ಚೆಯನ್ನು ಶ್ರವಣ ಮಾಡುವುದರಿಂದ ಮತ್ತು ಪಠಣ ಮಾಡುವುದರಿಂದ ಮಾತ್ರ ಇದು ಸಾಧ್ಯ. ಆ ಭಗವಂತನ ದೈವಿಕ ಚರ್ಚೆಯನ್ನು ಶ್ರವಣ ಮಾಡುವುದು ಮತ್ತೆ ಪಠಣ ಮಾಡುವುದು. ಶ್ರವಣ ಅಂದ್ರೆ ಭಗವಂತನ ಬಗ್ಗೆ ಕೇಳುವುದು, ಪಠಣ ಮಾಡುವುದಂದ್ರೆ ಭಗವಂತನ ನಾಮ ಜಪವನ್ನ ಮಾಡುವುದು, ಶ್ಲೋಕವನ್ನ ಹೇಳುವುದು. ಓಕೆ, ಭಗವಂತನ ಸಂಬಂಧಪಟ್ಟ. ಓಕೆ, ಅದನ್ನ ನಂತರ ತಿಳಿಸ್ತಾರೆ. ಪರಮ ಪುರುಷನ ದಿವ್ಯ ಸಂದೇಶವನ್ನು ಶ್ರವಣ ಮಾಡಲು ಪಠಿಸಲು ಆಸಕ್ತಿಯನ್ನು ಮೂಡಿಸಲಾರದ ಕರ್ತವ್ಯ ಕರ್ಮಗಳಿಂದ ವ್ಯರ್ಥ ಕಾಲಹರಣವಷ್ಟೇ ಆಗುವುದೆಂದು ಇಲ್ಲಿ ಹೇಳಿದೆ. ಶ್ರಮ ಏವ ಹಿ ಕೇವಲಂ. ಅದನ್ನೇ ಪ್ರಭುಪಾದ ಇಲ್ಲಿ ತಿಳಿಸ್ತಾರೆ. ಈ ಕಾರಣದಿಂದಲೇ ಮಿಕ್ಕ ವೃತ್ತಿ ಧರ್ಮಗಳು ಅವು ಯಾವ ಮಹತ್ವದ್ದಾದರೂ ಮತತ್ವಕ್ಕಾದರೂ ಸಂಬಂಧಪಟ್ಟಿರಲಿ, ಯಾವುದಕ್ಕೆ ಸಂಬಂಧಪಟ್ಟಿರಲಿ, ಆತ್ಮಕ್ಕೆ ಬಂಧ ವಿಮುಕ್ತಿಯನ್ನು ಕೊಡಲಾರವು. ಓಕೆ, ಇದಕ್ಕೆ ಮುಕ್ತಿ ಕೊಡುವುದು ಯಾವುದು? ಆ ಭಗವಂತನ ಸಂದೇಶ. ಅದನ್ನೇ ನಂತರ ತಿಳಿಸ್ತಾರೆ. ಮೋಕ್ಷವಾದಿಗಳ ಕಾರ್ಯವೈಖರಿಯು ವ್ಯರ್ಥ, ಏಕೆಂದರೆ ಬಂಧ ಮೋಚನದ ಮೂಲ ಸ್ತೋತ್ರವನ್ನು ಕಂಡುಕೊಳ್ಳುವಲ್ಲಿ ಸೋತಿದ್ದಾರೆ. ಹೈಕ ಪ್ರಾಪ್ತಿ ಕಾಲ ದೇಶಗಳಿಗೆ ಸೀಮಿತವಾದರೆಂಬುದನ್ನು ಸ್ಥೂಲ ಪ್ರಪಂಚಿಕರು ಅನುಭವದಿಂದ ತಿಳಿಯಬಹುದು. ಈ ಲೋಕದಲ್ಲೇ ಆಗಲಿ ಬೇರೆ ಲೋಕದಲ್ಲೇ ಆಗಲಿ ಸ್ವರ್ಗಕ್ಕೆ ಏರಲಿ ಕಾತರಗೊಂಡ ಆತ್ಮಕ್ಕೆ ಶಾಶ್ವತ ಆವಾಸ ಕಾಣಸಿಗದು. ಸಮರ್ಪಕವಾದ ಶಾಸ್ತ್ರಬದ್ಧ ಪ್ರಕ್ರಿಯೆಯುಳ್ಳ ಪರಿಪೂರ್ಣವಾದ ಭಕ್ತಿಯೊಂದೇ ಕಾತರಿಸುವ ಆತ್ಮವನ್ನು ತೃಪ್ತಿಪಡಿಸುತ್ತದೆ. ಆತ್ಮಕ್ಕೆ ಹೇಗೆ ತೃಪ್ತಿ ಸಿಗ್ಬೋದು? ನಾವು 6ನೇ ಶ್ಲೋಕ ನೋಡಿದ್ರೆ ಆಯ್ತು. ಸವೇ ಪುಂಸಾ ಪರೋ ಧರ್ಮ ಯಥೋ ಭಕ್ತಿರ್ ಅಧೋಕ್ಷಜೆ ಅಹಿತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತಿ. ಆ ಭಕ್ತಿ ಸೇವೆ ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಆಸೆ ಆಕಾಂಕ್ಷೆಗಳಿಂದ ಮಾಡಕ್ಕೆ ಭಗವಂತನ ಭಕ್ತಿ ಸೇವೆ ಮಾಡುವುದು ನನ್ನ
ಧರ್ಮ. ಅದನ್ನು ತಿಳಿದುಕೊಂಡು ಯಾವುದೇ ಆಕಾಂಕ್ಷವನ್ನ ಇಟ್ಟುಕೊಳ್ಳದೆ ಪ್ರೇಮಪೂರ್ವಕವಾದ ಭಕ್ತಿ ಸೇವೆಯನ್ನ ಮಾಡ್ತಾರೆ. ಅವರಿಗೆ ಅವರ ಆತ್ಮ ಸಂಪೂರ್ಣವಾಗಿ ತೃಪ್ತಿಯನ್ನ ಹೊಂದದೆ. ಈ ಆತ್ಮ ಸುಪ್ರಸೀದತಿ. ಆತ್ಮಕ್ಕೆ ಬೇರೆ ಯಾವುದರಿಂದಲೂ ಪ್ರಭುಪಾದ ತಿಳಿಸ್ತಾರೆ ಇಲ್ಲಿ, ನಾವು ಬೇರೆ ಲೋಕಕ್ಕೆ ಹೋದ್ರು ನೋಡಿ ಇಲ್ಲಿ ತಿಳಿಸ್ತಾರೆ, ಹೈಕ ಪ್ರಾಪ್ತಿಕಾಳ ದೇಶಗಳಿಗೆ ಸೀಮಿತವಾದುದೆಂಬುದನ್ನು ಸ್ಥೂಲ ಪ್ರಾಪಂಚಿಕರು ಅನುಭವದಿಂದ ತಿಳಿಯಬಹುದು. ಈ ಲೋಕದಲ್ಲೇ ಆಗಲಿ, ಭೌತಿಕ ಜಗತ್ತಿನಲ್ಲೇ ಆಗಲಿ, ಬೇರೆ ಲೋಕದಲ್ಲೇ ಆಗಲಿ. ಬೇರೆ ಅಂದ್ರೆ ಸ್ವರ್ಗ ಇರಲಿ, ಓಕೆ, ಬೇರೆ ಬ್ರಹ್ಮಲೋಕ, ತುಂಬ ಮೇಲೆ ಲೋಕ ಉಂಟು, ಕೆಳಗೆ ಲೋಕ ಉಂಟು. ಭೌತಿಕ ಪ್ರಪಂಚದಲ್ಲಿ ಕಾತರಗೊಂಡ ಆತ್ಮಕ್ಕೆ ಶಾಶ್ವತ ಆವಾಸ ಕಾಣಸಿಗದು. ಆತ್ಮ ಶಾಶ್ವತವಾಗಿ ಎಲ್ಲಿ ಆನಂದವಾಗಿರ್ಬೋದು? ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಓಕೆ, ಈ ಭೌತಿಕ ಜಗತ್ತಿಂದ ಪರೆ. ಅದಕ್ಕೆ ಭಗವಂತ ಗೀತೆಯಲ್ಲಿ ತಿಳಿಸ್ತಾರೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿ. ಅಂದ್ರೆ ಅದೆಲ್ಲ ಅಶಾಶ್ವತವಾದ ಜಡದಿಂದ ಮಾಡಿದ್ದು. ಓಕೆ, ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲಿ ಹೋಗುವುದಿಲ್ಲ. ಅಲ್ಲಿವರೆಗೆ ನಮಗೆ ತೃಪ್ತಿ ಎಂಬುದೇ ಇಲ್ಲ. ಸಮರ್ಪಕವಾದ ಶಾಸ್ತ್ರಬದ್ಧ ಪ್ರಕ್ರಿಯೆಯುಳ್ಳ ಪರಿಪೂರ್ಣವಾದ ಭಕ್ತಿ ಸೇವೆಯೊಂದೇ ಕಾತರಿಸುವ ಆತ್ಮವನ್ನು ತೃಪ್ತಿಪಡಿಸುತ್ತದೆ. ಆತ್ಮ ಇಚ್ಛೆ ಮಾಡ್ತದೆ. ಅಂದ್ರೆ ಒಂದು ನೋಡಿ, ನಾವು ಸಿಂಪಲ್ ಆಗಿ ಉದಾಹರಣೆಯಲ್ಲಿ ತಿಳಿಸುವುದಾದ್ರೆ, ಒಂದು ಹಕ್ಕಿಯನ್ನ ಪಂಜರದಲ್ಲಿ ಹಾಕಿದ್ರಿ. ಓಕೆ, ಅದು ಹೇಗೆ ಒದ್ದಾಡುತ್ತೆ. ಓಕೆ, ನಾವು ಪಂಜರವನ್ನ ತೆಗೆದು ಬಿಟ್ರೆ ಅದು ಹಾರಿ ಹೋಗುತ್ತೆ ಅದಕ್ಕೆ ಬೇಕಾದ ಜಾಗಕ್ಕೆ. ಹಾಗಾಗಿ ನಾವು ಈ ಒಂದು ಪಂಜರದಲ್ಲಿ ಬಿದ್ದಿದ್ದೇವೆ. ಇದು ಜೈಲು, ಭೌತಿಕ ಜಗತ್ತು. ಈ ಭೌತಿಕ ಜಗತ್ತಿಂದ ಪರೆ ಹೋಗ್ಬೇಕು. ಈ ಪಂಜರ ಅಂದ್ರೆ ಈ ಬ್ರಹ್ಮಾಂಡವೇ ಒಂದು ಪಂಜರ ಇದ್ದ ಹಾಗೆ. ಓಕೆ, ನಾವು ಸಿಕ್ಕಿವಿ. ಈ ಆತ್ಮ ಇಚ್ಛೆ ಮಾಡ್ತದೆ ಈ ಬ್ರಹ್ಮಾಂಡದಿಂದ ಹೊಡೆದು ಬೇರೆ ಹೋಗ್ಲಿಕ್ಕೆ, ಹೊರಗೆ ಹೋಗ್ಲಿಕ್ಕೆ. ಹಾಗಾಗಿ ಈ ಬ್ರಹ್ಮಾಂಡದಲ್ಲಿ ನಾವು ಎಲ್ಲೇ, ಯಾವುದೇ ಸ್ವರ್ಗಲೋಕದಲ್ಲಿ ಎಲ್ಲೇ ಹುಡುಕಿದ್ರು ನಮಗೆ ಸುಖ ಇಲ್ಲ. ನಾವು ಅದಕ್ಕಿಂತ ಪರೆ ಹೋಗ್ಬೇಕು ಭಗವಂತನ ಧಾಮಕ್ಕೆ. ಓಕೆ, ಆಗ ಆತ್ಮಕ್ಕೆ ಅದು ತೃಪ್ತಿಯನ್ನ ಪಡೆಯುತ್ತದೆ. ಪರಿಪೂರ್ಣದ ಭಕ್ತಿಯೋಗ ಒಂದೇ ಕಾತರಿಸುವ ಆತ್ಮವನ್ನು ತೃಪ್ತಿಪಡಿಸುತ್ತದೆ. ಹಾಗಾಗಿ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ನಮಗೆ ತೃಪ್ತಿಯನ್ನ ಸಿಗುತ್ತೆ, ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ. ಹಾಗಾಗಿ ಭಗವಂತನ ಬಗ್ಗೆ ಕೇಳ್ಬೇಕು ನಾವು. ಅದನ್ನೇ ಇಲ್ಲಿ ತಿಳಿಸುವುದು. ನಮಗೆ ಆಸಕ್ತಿಯನ್ನ ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ನಾವು ಏನೇ ಮಾಡಿದ್ರು ನಮ್ಮ ವೃತ್ತಿ ಅದರಿಂದ ಮಾಡುವುದರಿಂದ, ಆ ಆಚರಣೆಯಿಂದ ನಮಗೆ ಭಗವಂತನ ಸಂದೇಶವನ್ನ ಕೇಳಿಕ ಆಸಕ್ತಿ ಮೂಡ್ಬೇಕಂತೆ. ಹಾಗೆ ಮೂಡದಿದ್ರೆ ಅದು ವ್ಯರ್ಥ ಶ್ರಮ ಅಷ್ಟೇ ಅಂತ ಇಲ್ಲಿ ಸೂತ ಗೋಸ್ವಾಮಿ ತಿಳಿಸ್ತಾರೆ. ನಂತರ ಧರ್ಮ ಇದನ್ನ ತಿಳಿಸ್ತಾರೆ. ಓಕೆ, ನಾವು ಅದನ್ನೇ ಯಾವ್ದಕ್ಕೋಸ್ಕರ ಮಾಡ್ಬೇಕು ಅದನ್ನ ನಾಳೆ ತರಗತಿಯಲ್ಲಿ ನಾವು ನೋಡುವ. ಈಗ ಅದೇ ಆತ್ಮಕ್ಕೆ ಹೇಗೆ ತೃಪ್ತಿ, ಅದೇ ಭಗವಂತನ ನಾಮ. ಓಕೆ, ಆತ್ಮಕ್ಕೆ ಯಾರು ಆಹಾರವನ್ನ ಕೊಡುವುದಿಲ್ಲ. ಅದನ್ನೇ ಪ್ರಭುಪಾದಲ್ಲಿ ತಿಳಿಸ್ತು. ಪಕ್ಷಿಯ ಪಂಜರವನ್ನು ಶುಚಿಗೊಳಿಸುವುದರಿಂದಷ್ಟೇ ಯಾರು ಹಕ್ಕಿಯನ್ನು ಸಂತೈಸಲಾರರು. ಹಕ್ಕಿಯದೇ ಆದ ಬಯಕೆಯನ್ನು ತಿಳಿಯಲೇಬೇಕು. ಹಕ್ಕಿಗೆ ನಾವು ಆಹಾರ ಭಗವಂತನ ಹೆಸರು. ಅದಕ್ಕೋಸ್ಕರ ನಾವು ಭಗವಂತನ ನಾಮ ಜಪವನ್ನ ಮಾಡಬೇಕು. ಅದನ್ನ ನಾವು ಒಂದು ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡುವ. ನಾನು ಜಪವನ್ನ ಶೇರ್ ಮಾಡ್ತೇನೆ. ಎಲ್ಲರೂ ಜಪ ಮಾಡಿ.